ನೀವು ಸ್ಟಾರ್ಟ್ ಮಾಡಿ ಮಾತಾಜಿ. ಪ್ರೇಯರ್ ಹೇಳಿ. ಹರೇ ಕೃಷ್ಣ ಮಾತಾಜಿ, ಸ್ಟಾರ್ಟ್ ಮಾಡ್ಲಾ? ಹಾ, ಪ್ರೇಯರ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀಲಾ ಪ್ರಭುಪಾದ ಲೀಲಾಮೃತ ಓದುವ ತರಗತಿಗೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ನಾವು ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ರಕ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ರವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪ್ರಭುಪಾದ್ರು ಅಲ್ಲಿಂದ. ಹರೇ ಕೃಷ್ಣ ಮಾತಾಜಿ. ಯಾರು? ಪ್ರಭುಪಾದರು ಮೊದಲಲ್ಲಿ ಇತರ ಭಕ್ತರಂತೆ ತಾವು ಆ ಜಮೀನಿನಲ್ಲಿ ಒಂದು ಡೇರೆಯಲ್ಲಿ ವಾಸಿಸುತ್ತಿದ್ದರು. ಅನಂತರ ಆ ಜಮೀನಿನ ಹಿಂಭಾಗದಲ್ಲಿ ವಾಸವಾಗಿದ್ದ ಮಿಸ್ಟರ್ ಆಚಾರ್ಯ ಎಂಬಾತನ ಕೋರಿಕೆಯ ಮೇರೆಗೆ ಅವರ ಮನೆಯಲ್ಲಿ ವಾಸ ಮಾಡಲು ಹೋದರು. ಜುಹುಗೆ ಬಂದ ಕೆಲವು ದಿನಗಳಲ್ಲಿ ಪ್ರಭುಪಾದರು ಆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಇನ್ನೊಂದು ತಂತ್ರವಾದ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಸಮಾರಂಭಕ್ಕೆ ಸಿದ್ಧರಾದರು. ಆದರೆ ಅದು ಕೇವಲ ಒಂದು ತಂತ್ರವಾಗಿರಲಿಲ್ಲ. ಆದಷ್ಟು ಬೇಗ ಅಲ್ಲಿ ದೇವಾಲಯ ಕಟ್ಟುವ ಆಸೆ ಅವರಿಗಿತ್ತು. ರಾಸವಿಹಾರಿಯು ಡೇರೆಯಲ್ಲಿ ಉಳಿಯಬಾರದು. ಅವನಿಗಾಗಿ ಹಾಲುಗಲ್ಲಿನ ಪೀಠದ ಮೇಲೆ ಬೆಳ್ಳಿ ಮತ್ತು ತೇಗದ ಮರದ ಸಿಂಹಾಸನ ಸಿದ್ಧವಾಗಬೇಕು. ಆ ವಿಗ್ರಹಗಳ ಇಕ್ಕಡೆಯಲ್ಲಿ ನಿಲ್ಲಲು ಲಲಿತಾ ಮತ್ತು ವಿಶಾಖ ಎಂಬ ಗೋಪಿಕೆಯರ ವಿಗ್ರಹಗಳು ಸಿದ್ಧವಾಗಬೇಕು. ದೇವಾಲಯಕ್ಕೆ 100 ಅಡಿಗಳಿಗೂ ಎತ್ತರದ ಹಾಲುಗಲ್ಲಿನ ಗುಮ್ಮಟವಿರಬೇಕು. ಪ್ರತಿನಿತ್ಯ ದರ್ಶನ ಮತ್ತು ಪ್ರಸಾದಕ್ಕೆ ಸಾವಿರಾರು ಮಂದಿ ಬರಬೇಕು. ಒಂದು ಬೆಳಿಗ್ಗೆ ಉತ್ಸವದ ಚಟುವಟಿಕೆಗಳ ನಡುವೆ ಒಂದು ಸರಳ ಶಂಕುಸ್ಥಾಪನೆ ಸಮಾರಂಭಕ್ಕೆ ಭಕ್ತರು ಹರೇ ಕೃಷ್ಣ ಭೂಮಿಯಲ್ಲಿ ಪ್ರಭುಪಾದರೊಂದಿಗೆ ಕೂಡಿಕೊಂಡು ಅವರು ಒಂದು ಆಳವಾದ ಗುಂಡಿ ತೋಡಿ ಅದರ ಸುತ್ತ ಇಟ್ಟಿಗೆಗಳ ಕಟ್ಟೆ ಕಟ್ಟಿದರು. ಪ್ರಭುಪಾದರು ಗುಂಡಿಯಲ್ಲಿಳಿದು ಶೇಷನ ವಿಗ್ರಹವನ್ನು ಅಲ್ಲಿಟ್ಟರು. ತರುವಾಯ ಒಂದು ಸರಳ ವೇದಿಕೆಯ ಮೇಲೆ ಕುಳಿತು ಹಿತ್ತಾಳೆಯ ಜಾಗಟೆ ಬಾರಿಸುತ್ತಾ ಅವರು ಕೀರ್ತನೆಯಲ್ಲಿ ಪಾಲ್ಗೊಂಡರು. ಆಗ ಭಕ್ತರು ಒಬ್ಬೊಬ್ಬರಾಗಿ ಬಂದು ಗುಂಡಿಯೊಳಗೆ ಮಣ್ಣು ತುಂಬಿದರು. ಹೋಮಾಗ್ನಿಯ ಹೊಗೆಯು ಎಲ್ಲೆಡೆ ಪ್ರಸರಿಸಿತು. ಚಪ್ಪರದ ನಿರ್ಮಾಣಕ್ಕಾಗಿ ಬ್ರಹ್ಮಾನಂದ ಸ್ವಾಮಿಯ ಗುತ್ತಿಗೆದಾರರಿಗೆ 40,000 ರೂಪಾಯಿಗಳನ್ನು ಕೊಡಲು ಒಪ್ಪಿಕೊಂಡಿದ್ದ ವಿಷಯ ತಿಳಿದು ಪ್ರಭುಪಾದರು ತುಂಬಾ ಕೋಪಗೊಂಡರು. ಮತ್ತದ ಹಳೆ ಕತೆ. ಮೂರ್ಖ ಪಾಶ್ಚಾತ್ಯ ಶಿಷ್ಯರು ಮೋಸ ಹೋಗಿದ್ದರು. ಪ್ರಭುಪಾದರು ಗುತ್ತಿಗೆ ಹಣ ಕೊಡಲು ನಿರಾಕರಿಸಿದರು.
4,000 ರೂಪಾಯಿಗಳನ್ನು ಕೊಟ್ಟರೆ ಸಾಕಷ್ಟಾಯಿತು ಎಂದು ಅವರು ಅಭಿಪ್ರಾಯ ಪಟ್ಟರು. ಗುತ್ತಿಗೆದಾರರು ಅವರನ್ನು ಕಾಣಲು ಬಂದಾಗ ಅವರು ತಮ್ಮಲ್ಲಿ ಹೆಚ್ಚು ಹಣವಿಲ್ಲವೆಂದು, ಆದ್ದರಿಂದ ಗುತ್ತಿಗೆದಾರ 4,000 ರೂಪಾಯಿಗೆ ತೃಪ್ತರಾಗಬೇಕೆಂದು ಅವರಿಗೆ ಹೇಳಿದರು. ಗುತ್ತಿಗೆದಾರರು ಪ್ರತಿಭಟಿಸಿದರು. ಆದರೆ ಪ್ರಭುಪಾದರು ಕೋಪಗೊಂಡು ಒತ್ತಿ ಹೇಳಿದರು, ಇಷ್ಟು ತೆಗೆದುಕೊಳ್ಳಿ ಸಾಕು, ಇಷ್ಟರಲ್ಲೇ ನಿಮಗೆ ಏನಿಲ್ಲವೆಂದರೂ 500% ಲಾಭವಿದೆ. ಮೇಲ್ ಮಾಡಿ ಮಾತಾಜಿ. ಆ ಬಳಿಕ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಹೇಳಿದರು, ನಿಮ್ಮನ್ನು ಕಂಡ ಕೂಡಲೇ ಈ ಭಾರತೀಯರು ಯೋಚಿಸುತ್ತಾರೆ, ಈ ಅಮೆರಿಕನ್ನರ ಹತ್ತಿರ ಬೇಕಾದಷ್ಟು ಹಣವಿದೆ. ನಮ್ಮ ಕೆಲಸ ನಡೆಯುತ್ತಿರುವುದು ಭಾರತದಲ್ಲಿ. ಆದರೆ ಅಮೆರಿಕನ್ನರಾದ ನೀವು ಅನುಭವಶಾಲಿಗಳಾದ್ದರಿಂದ ನಾವು ಖರ್ಚು ಮಾಡುತ್ತಿರುವ ಹಣದಲ್ಲಿ ಅರ್ಧದಷ್ಟು ಪೋಲಾಗುತ್ತಿದೆ. ಆದರೆ ಮಾಡುವುದೇನು? ಭಾರತೀಯರಿಗೆ ನಿಮ್ಮ ಹಣ ಬೇಕಾಗಿದೆ. ಅವರಿಗೆ ಬೇಕಾಬಿಟ್ಟು ನಿಮ್ಮನ್ನು ವಂಚಿಸುತ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಚಪ್ಪರದ ಉತ್ಸವದ ಸಮಯದಲ್ಲಿ ಧ್ವನಿವರ್ಧಕಗಳಿಂದ ಬರುತ್ತಿದ್ದ ಕೀರ್ತನೆಗಳಿಂದ ನೆರೆಹೊರೆಯ ಬಾಡಿಗೆ ಮನೆಗಳವರಿಗೆ ತೊಂದರೆಯಾಗಿತ್ತು. ತಮ್ಮ ಮನೆಗಳ ಮಾಲೀಕರಾದ ಎನ್ ತಮ್ಮ ಮನೆಗಳ ದುರಸ್ತಿ ಮತ್ತು ಮನೆಗಳಿಗೆ ನೀರಿನ ಸರಬರಾಜು ಮುಂತಾದ ವಿಚಾರಗಳಲ್ಲಿ ತೀರಾ ನಿಧಾನ ಮಾಡುತ್ತಿದ್ದುದರಿಂದ ಬಾಡಿಗೆದಾರರು ಈಗಾಗಲೇ ತೊಂದರೆಗೊಳಗಾಗಿದ್ದರು. ಜೊತೆಗೆ ಈಗ ಹಠಾತ್ತನೆ 20ಕ್ಕೂ ಹೆಚ್ಚು ಅಮೆರಿಕನ್ ಭಕ್ತರ ಸಂಗಡ ವಾಸಿಸಬೇಕಾಗಿ ಬಂದದ್ದು ಅವರ ಅತೃಪ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತು. ನೆರೆಹೊರೆಯ ಕೆಲವರು ಮತಾಂತರಗೊಂಡ ಕ್ರಿಶ್ಚಿಯನ್ನರಾಗಿದ್ದು ವೈಷ್ಣವ ಧರ್ಮದ ಬಗ್ಗೆ ಅನುಕಂಪ ಹೊಂದಿರಲಿಲ್ಲ. ತಮ್ಮ ಮಕ್ಕಳು ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ಬಿಡಬಹುದೆಂಬ ಭಯವೂ ಅವರಿಗುಂಟಾಯಿತು. ಭಕ್ತರು ತಮ್ಮ ಏಕಾಂತಕ್ಕೆ ಭಂಗ ತರುತ್ತಿದ್ದಾರೆಂದು ಕೆಲವರು ಸಾಧಿಸಿದರು. ಭಕ್ತರು ತಮ್ಮಲ್ಲೇ ವಾದ ವಿವಾದಕ್ಕೆ ತೊಡಗುತ್ತಾರೆಂದು ಕೆಲವರು ಟೀಕಿಸಿದರು. ಮತ್ತೆ ಕೆಲವರು ಅವಿವಾಹಿತ ಗಂಡು ಹೆಣ್ಣುಗಳು ಪ್ರತ್ಯೇಕ ವಸತಿಗಳಲ್ಲಿದ್ದರೂ ಸಹ ಪರಸ್ಪರ ತೀರಾ ಹತ್ತಿರದಲ್ಲಿ ವಾಸಿಸುತ್ತಿರುವುದರ ಬಗ್ಗೆ ದೂರಿದರು. ಆದರೆ ಪಾಶ್ಚಾತ್ಯ ವೈಷ್ಣವರು ರಾಧಾ ಮತ್ತು ಕೃಷ್ಣರನ್ನು ಆರಾಧಿಸಲು ಪ್ರಾಮಾಣಿಕವಾಗಿ ಹೋರಾಡುತ್ತಿದ್ದರೆಂಬುದನ್ನು ನೆರೆಹೊರೆಯ ಕೆಲವರಾದರೂ ಸರಿಯಾಗಿ ಅರಿತುಕೊಂಡರು. ಏನೇ ಆದರೂ ಯಾರೂ ಸಹ ಪ್ರಭುಪಾದರನ್ನು ಟೀಕಿಸುತ್ತಿರಲಿಲ್ಲ. ಆದ್ದರಿಂದ ಅವರು ಹಾಜರಿದ್ದಾಗ ಬಾಡಿಗೆದಾರರ ತಕರಾರುಗಳೆಲ್ಲವನ್ನು ಅವರು ಪರಿಹರಿಸಿ ಸಮಾಧಾನ ಮಾಡುತ್ತಿದ್ದರು. ಆದರೆ ತಾವು ಅಲ್ಲಿಂದ ಹೋದ ಮೇಲೆ ಪರಿಸ್ಥಿತಿ ಮತ್ತೆ ಪ್ರಕ್ಷುಬ್ಧಗೊಳ್ಳಬಹುದೆಂದು ಪ್ರಭುಪಾದರಿಗೆ ಗೊತ್ತಿತ್ತು. ಪ್ರಭುಪಾದರು ಒಂದು ವ್ಯಾಪಕ ವಿಶ್ವ ಪ್ರವಾಸವನ್ನು ಕೈಗೊಳ್ಳಲು ಯೋಚಿಸುತ್ತಿದ್ದರು. ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಆಸ್ಟ್ರೇಲಿಯಾ, ಜಪಾನ್, ಹವಾಯಿ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಮತ್ತು ಸಾಧ್ಯವಾದರೆ ಮೆಕ್ಸಿಕೋ ಹಾಗೂ ಯುರೋಪಿಗೂ ಭೇಟಿ ನೀಡುವ ಯೋಜನೆ ಅವರದಾಗಿತ್ತು. ಅವರು ಮತ್ತೆ ಭಾರತಕ್ಕೆ ಹಿಂತಿರುಗಲು ಅರ್ಧ ವರ್ಷವೆಲ್ಲ ಬೇಕಾಗುತ್ತಿತ್ತು. ಆದ್ದರಿಂದ ತಾವಿಲ್ಲದೆಯೂ ಮುಂಬಯಿಯ ವ್ಯವಹಾರಗಳು ಸಲೀಸಾಗಿ ಮುಂದುವರಿಯಬೇಕೆಂಬುದು ಅವರ ಆಸೆಯಾಗಿತ್ತು. ಪ್ರಭುಪಾದರು ಹೊರಡುವುದಕ್ಕೆ ಕೊಂಚ ಮೊದಲು ಮಧುದ್ವಿಷ ಸ್ವಾಮಿಯು, ನನಗಿಲ್ಲಿ ಉತ್ಸಾಹ ಮೂಡುತ್ತಿಲ್ಲ, ನನಗೆ ಬದಲಾವಣೆ ಬೇಕಾಗಿದೆ ಎಂದು ದೂರಿದರು. ಎಲ್ಲಿ ಹೋಗಬೇಕೆಂದು ನಿನ್ನ ಅಪೇಕ್ಷೆ ಎಂದು ಪ್ರಭುಪಾದರು ಅವನನ್ನು ಕೇಳಿದರು. ಆಸ್ಟ್ರೇಲಿಯಾ ಬಗ್ಗೆ ಯೋಚಿಸುತ್ತಿದ್ದನೆಂದು ಅವನು ಉತ್ತರಿಸಿದನು. ಪ್ರಭುಪಾದರು ಹೇಳಿದರು, ಸರಿ, ನಾನಲ್ಲಿಗೆ ಹೋಗುತ್ತಿದ್ದೇನೆ. ನೀನೊಬ್ಬ ಬ್ರಹ್ಮಾನಂದ ಸ್ವಾಮಿಯು ತನ್ನ ಅನುಪಸ್ಥಿತಿಯಲ್ಲಿ ನೈರೋಬಿಯಲ್ಲಿ ಪ್ರಚಾರ ಕಾರ್ಯ ಕುಂಠಿತಗೊಳ್ಳುತ್ತಿದೆ ಎಂದು ಹೇಳಿದನು. ಆದ್ದರಿಂದ ಅವನು ಅಲ್ಲಿಗೆ ಹಿಂದಿರುಗಿ ತನ್ನ ಕರ್ತವ್ಯಗಳನ್ನು ವಹಿಸಿಕೊಳ್ಳಲು ಪ್ರಭುಪಾದರು ಅನುಮತಿ ಕೊಟ್ಟರು. ಸಾಕ ಮಾತಾಜಿ? ಸಾಕು. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ ಧನ್ಯವಾದಗಳು. ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ
ಈಗ ಮತ್ತೊಮ್ಮೆ ಮುಂಬಯಿಯ ವ್ಯವಹಾರಗಳ ನಿರ್ವಹಣೆಗೆ ಒಬ್ಬ ಹೊಸ ನಿರ್ವಾಹಕನನ್ನು ಪ್ರಭುಪಾದರು ಆರಿಸಬೇಕಾಯಿತು. ಈ ಬಾರಿ ಅವರು ಯುವಕ ಬ್ರಹ್ಮಚಾರಿಯಾದ ಗಿರಿರಾಜನನ್ನು ಆರಿಸಿದರು. ಗಿರಿರಾಜನು ಇಸ್ಕಾನಿಗೆ ಅಜೀವ ಸದಸ್ಯರನ್ನು ಪಡೆಯುವ ಪ್ರಚಾರಕರಲ್ಲಿ ಮುಖಂಡನಾಗಿದ್ದನು. ನಿರ್ವಹಣೆಯ ಸಾರವಿರುವುದೇ ವಂತಿಗೆಗಳನ್ನು ಸಂಗ್ರಹಿಸುವುದರಲ್ಲಿ ಮತ್ತು ಅಜೀವ ಸದಸ್ಯರನ್ನು ಗಳಿಸುವುದರಲ್ಲಿ. ಗಿರಿರಾಜನು ಅದರಲ್ಲೂ ನಿಷ್ಣಾತನಾಗಿದ್ದ. ಆದ್ದರಿಂದ ಅವನು ಯುವಕನಾಗಿದ್ದು ಅನನುಭವಿಯಾಗಿದ್ದರೂ ಸಹ ಬಹುಮುಖ್ಯವಾದ ಅರ್ಹತೆಗಳನ್ನು ಹೊಂದಿದ್ದಾನೆಂದು ಪ್ರಭುಪಾದರು ತರ್ಕಿಸಿದರು. ಗಿರಿರಾಜನು ಸರಳನು, ಹರೇ ಕೃಷ್ಣ ಭೂಮಿಯ ಅಭಿವೃದ್ಧಿಯಲ್ಲಿ ತಮಗೆ ನೆರವಾಗಲು ತನ್ನನ್ನು ವಿಧೇಯತೆಯಿಂದ ಸಮರ್ಪಿಸಿಕೊಂಡವನು ಆಗಿರುವುದರಿಂದ ಪ್ರಭುಪಾದರು ಹೀಗಾಗಲೇ ಕಂಡುಕೊಂಡಿದ್ದರು. ಗಿರಿರಾಜ ಶೀಲ ಪ್ರಭುಪಾದರು ಕೇಳಿದರು, ನೀನಿದನ್ನು ಕೈಗೊಳ್ಳುವೆಯಾ ಗಿರಿರಾಜ? ನಾನೆಂದೆ, ಆಗಲಿ ಶೀಲ ಪ್ರಭುಪಾದರೆ, ನೀವು ಹೇಗೆ ಹೇಳಿದರೆ ಹಾಗೆ. ನನಗೆ ಆ ಬಗ್ಗೆ ಅಷ್ಟೇನು ಸಂತೋಷವಾಗಿರಲಿಲ್ಲ. ಆದರೆ ಗುರುವಿಗೆ ಶರಣಾಗತನಾಗಿರಬೇಕೆಂದು ಅವರು ಏನು ಹೇಳಿದರೂ ಮಾಡಲು ಸಿದ್ಧನಾಗಿರಬೇಕೆಂದು ನಾನು ತಿಳಿದಿದ್ದೆ. ಆದ್ದರಿಂದ ನಾನು ಒಪ್ಪಿಕೊಂಡೆ. ಪ್ರಭುಪಾದರು ಹೇಳಿದರು, ಒಳ್ಳೆಯ ನಿರ್ವಹಣೆ ಎಂದರೆ ಮಾಡಬೇಕಾದ್ದನ್ನು ಮಾಡುವುದು ಅಷ್ಟೇ. ಆ ಬಳಿಕ ನಾನು ಶೀಲ ಪ್ರಭುಪಾದರನ್ನು ಕಾಣಲು ಹೋದೆ. ಅವರು ತಮ್ಮ ಇಳಿಮೇಜಿನ ಹಿಂದೆ ಕೂತಿದ್ದರು. ಅವರೆಂದರು, ಈಗ ಸಂಪೂರ್ಣ ಹೊಣೆಗಾರಿಕೆ ನಿನ್ನ ಮೇಲಿದೆ. ಅದನ್ನು ಕೇಳಿದಾಗ ನಾನು ಹಿಂಜರಿದೆ, ಏಕೆಂದರೆ ಜವಾಬ್ದಾರಿಗಳನ್ನು ಹೊರುವುದು ನನಗೆ ರೂಢಿಯಲ್ಲಿರಲಿಲ್ಲ. ಪ್ರಭುಪಾದರು ಮುಂಬೈಯಲ್ಲಿದ್ದಾಗ ಹ್ಯಾನ್ಸ್ ಕೀಲ್ಮೆನ್ ಎಂಬ ಹಾಲೆಂಡಿನ ಯುವಕ ವಾಸ್ತುಶಿಲ್ಪಿಯೊಬ್ಬನು ಅವರ ಪ್ರವಚನವನ್ನು ಆಲಿಸಲು ಬಂದಿದ್ದನು. ಕೃಷ್ಣ ಪ್ರಜ್ಞೆಯಲ್ಲಿ ಅವನಿಗೆ ಆಸಕ್ತಿ ಮೂಡಿತು. ಪ್ರಭುಪಾದರು ಅವನನ್ನು ಭಕ್ತನಾಗಲು ಮತ್ತು ಮುಂಬೈಯಲ್ಲಿ ಹರೇ ಕೃಷ್ಣ ನಗರವನ್ನು ನಿರ್ಮಿಸುವಲ್ಲಿ ನೆರವಾಗಲು ಮನವೊಲಿಸಿದರು. ಪ್ರಭುಪಾದರ ನಿರ್ದೇಶನದಲ್ಲಿ ಅವನು ಕೂಡಲೇ ಕಟ್ಟಡಗಳಿಗಾಗಿ ವಾಸ್ತು ನಕ್ಷೆಗಳನ್ನು ಸಿದ್ಧಪಡಿಸಲು ಪ್ರಾರಂಭಿಸಿದನು. ಹ್ಯಾನ್ಸ್ ಪ್ರಭುಪಾದರು ಹೇಳಿದರು, ಗಮನವಿಟ್ಟು ಕೇಳಿಸಿಕೋ. ಕೃಷ್ಣನು ನಿನ್ನಲ್ಲಿಗೆ ಕಳಿಸಿದ್ದಾನೆ. ಅವನಿಗಾಗಿ ನೀನು ಈ ದೇವಾಲಯಗಳ ವಿನ್ಯಾಸಗಳನ್ನು ರೂಪಿಸಬೇಕು. ನೀನು ಅಂಜದೆ ನಿಷ್ಠನಾಗಿ ಈ ಕೆಲಸವನ್ನು ಮಾಡಬೇಕು. ನಾನು ಕುಳಿತಿದ್ದರೂ ಮಧುದ್ವಿಷ ಸ್ವಾಮಿಯ ನೇತೃತ್ವದಲ್ಲಿ ಒಂದು ನಿಮಿಷ ಮಾತಾಜಿ ಒಂದು ನಿಮಿಷ. 107 ಪೇಜ್ ಇಲ್ಲಿ ತಪ್ಪಿದೆ. ಚಿತ್ರಮೋಹಿನಿ ಮಾತಾಜಿ 107 ನಂಬರ್ ಪೇಜ್ ಓದಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನು ಬೇರೆ ಯಾರ ಹತ್ರ ಪುಸ್ತಕ ಇದೆ? ಪ್ರೇಮರಾಘವ್ ಮಾತಾಜಿ. ಓದ್ತೇನೆ. ಸಂಪೂರ್ಣ ಶರಣಾಗತನಾದೆ. ಅದು ನನಗೊಂದು ದಿವ್ಯಾನಂದದ ಗಳಿಗೆಯಾಗಿತ್ತು. ಅವರ ಎಳಿಮೇಜಿನ ಮೇಲೆ ಛಾಯಾಚಿತ್ರಗಳ ರಾಶಿಯೊಂದಿತ್ತು. ಅವುಗಳನ್ನು ನನಗೆ ಕೊಟ್ಟು ಇದನ್ನು ನೋಡು ಎಂದರು. ನಾನು ಆ ಚಿತ್ರಗಳನ್ನು ನೋಡಿದೆ. ಅವು ವೃಂದಾವನದ ಹೊಸ ಗೋವಿಂದಾಜಿ ದೇವಾಲಯದ ಛಾಯಾಚಿತ್ರಗಳಾಗಿದ್ದವು. ಅವರೆಂದರು, ನೀನು ಈ ರೀತಿಯ ವಿನ್ಯಾಸವೊಂದನ್ನು ರಚಿಸಬೇಕು. ನಾನು ಕೇಳಿದೆ, ಅದು ಎಷ್ಟು ದೊಡ್ಡದಾಗಿರಬೇಕು? ಶೀಲ ಪ್ರಭುಪಾದರೆ ಅವರು ನನಗೆ ಬೆರಳಚ್ಚು ಮಾಡುವ ಕಾಗದವೊಂದನ್ನು ಕೊಟ್ಟು ಅದರ ಮೇಲೆ ರೇಖಾಚಿತ್ರ ಬರೆಯಲು ಹೇಳಿದರು. ಬಳಿಕ ಅವರು ನನಗೆ ಛಾಯಾಚಿತ್ರಗಳನ್ನು, ಸೀಸದ ಕಡ್ಡಿಯನ್ನು ಮತ್ತು ಅಳತೆ ಪಟ್ಟಿಯನ್ನು ಕೊಟ್ಟರು. ಪಕ್ಕದ ಕೊಠಡಿಗೆ ಕರೆದೊಯ್ದು ಅವರು ನನ್ನನ್ನು ಒಂದು ಮೇಜಿನ ಹಿಂದೆ ಕೂರಲು ಹೇಳಿದರು. ಪ್ರದ್ಯುಮ್ನನು ತನ್ನ ಸಂಸ್ಕೃತ ಪುಸ್ತಕಗಳೊಂದಿಗೆ ಅಲ್ಲಿದ್ದನು. ಶ್ಯಾಮಸುಂದರನು ಅಲ್ಲಿ ಪತ್ರಗಳನ್ನು ಬೆರಳಚ್ಚು ಮಾಡುತ್ತಿದ್ದನು. ಇದ್ದಕ್ಕಿದ್ದಂತೆ ನಾನು ಅವರಿಬ್ಬರ ನಡುವೆ ಕೂತು ರೇಖಾಚಿತ್ರಗಳನ್ನು ರೂಪಿಸತೊಡಗಿದೆ. ಗಿರಿರಾಜ ಮತ್ತು ಇತರರು ನಿರ್ಮಾಣ ಕಾರ್ಯಕ್ಕಾಗಿ 64 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಬೇಕಾಗಿದೆ ಎಂದು ಪ್ರಭುಪಾದರು ಹೇಳಿದರು. ಈ ಬೃಹತ್ ಮೊತ್ತದ ಒಂದು ಸಣ್ಣ ಅಂಶದಷ್ಟಾದರೂ ಹಣವನ್ನು ಸಂಗ್ರಹಿಸುವುದು ಹೇಗೆಂದು ಭಕ್ತರಿಗೆ ತೋಚಲಿಲ್ಲ. ಆದರೆ ಪ್ರಭುಪಾದರು ಅವರಿಗೆ ಕೆಲವು ಉಪಾಯಗಳನ್ನು ಸೂಚಿಸಿದರು. ಅತಿಥಿ ಕೋಣೆಗಳಲ್ಲಿ ಒಂದನ್ನು ಅಜೀವ ಪರ್ಯಂತ ಉಪಯೋಗಕ್ಕಾಗಿ ಖರೀದಿಸುವ ಬೇಂಟ್ ನಾಮ ಪದ್ಧತಿಯ ಮುಖಾಂತರ ಪ್ರಭಾವಶಾಲಿ ವ್ಯಕ್ತಿಗಳ ಬೆಂಬಲವನ್ನು ಪಡೆಯಲು ಅವರು ಸೂಚಿಸಿದರು. ಹಾಗೆಯೇ ಇನ್ನೂ ಕೆಲವು ವಿಧಾನಗಳಿದ್ದವು. ಆದರೆ ತಕ್ಷಣದ ಹೆಜ್ಜೆ ಎಂದರೆ ಜಮೀನನ್ನು ಪಡೆಯುವುದಾಗಿತ್ತು.
ಅವರು ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಆದರೆ ನಿರ್ಮಾಣಕ್ಕೆ ಮೊದಲು ಅವರು ಸೌಮ್ಯ ಪತ್ರವನ್ನು ಪಡೆದುಕೊಳ್ಳಬೇಕಾಗಿತ್ತು. ಮಿಸ್ಟರ್ ಎನ್ ಈ ವೇಳೆಗಾಗಲೇ ಸೌಮ್ಯ ಪತ್ರವನ್ನು ನೀಡಬೇಕಾಗಿತ್ತು. ಆದ್ದರಿಂದ ಲಿಖಿತ ಕರಾರಿನ ಪ್ರಕಾರ ನಡೆದುಕೊಂಡು ಕೂಡಲೇ ಸೌಮ್ಯ ಪತ್ರವನ್ನು ನೀಡಬೇಕೆಂದು ಮಿಸ್ಟರ್ ಎನ್ ಅವರನ್ನು ಒತ್ತಾಯಿಸಲು ಪ್ರಭುಪಾದರು ಗಿರಿರಾಜನಿಗೆ ಹೇಳಿದರು. ಮುಂಬಯಿಯಲ್ಲಿನ ತಮ್ಮ ಕೊನೆಯ ಪ್ರವಚನದಲ್ಲಿ ಪ್ರಭುಪಾದರು ವೃಂದಾವನದ 6 ಮಂದಿ ಗೋಸ್ವಾಮಿಗಳ ಬಗ್ಗೆ ಹಾಗೂ ಕೃಷ್ಣನೊಂದಿಗಿರಲು ಹಂಬಲಿಸಿ ಅವರು ಅನುಭವಿಸಿದ ಸಿಹಿ ಕಹಿ ದಿವ್ಯಾನಂದದ ಬಗ್ಗೆ ಮಾತನಾಡಿದರು. ಸ್ವತಃ ಪ್ರಭುಪಾದರು ದೀರ್ಘಕಾಲ ಭಾರತವನ್ನು ಬಿಟ್ಟು ಹೋಗುತ್ತಿದ್ದುದರಿಂದ ಅವರು ಈ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಅವರ ಕೆಲವು ಶಿಷ್ಯರಿಗೆ ಅನ್ನಿಸಿತು. ಮರುದಿನ ವಿಮಾನ ನಿಲ್ದಾಣದಲ್ಲಿ ಪ್ರಭುಪಾದರು ಆಸ್ಟ್ರೇಲಿಯಾಕ್ಕೆ ಹೊರಡಲು ವಿಮಾನಕ್ಕಾಗಿ ಕಾಯುತ್ತಿರುವಂತೆ ಅವರಿಗೊಂದು ಸಂತೋಷದ ಬೀಳ್ಕೊಡುಗೆ ನಡೆಯಿತು. ಅತಿ ಮುಖ್ಯರ ಕೊಠಡಿಯಲ್ಲಿ ಪ್ರಭುಪಾದರು ತಮ್ಮ ಭಕ್ತರಿಂದ ಸುತ್ತುವರಿಯಲ್ಪಟ್ಟು ಕುಳಿತಿದ್ದರು. ಮಧುದ್ವೀಪ ಸ್ವಾಮಿಯ ನೇತೃತ್ವದಲ್ಲಿ ನಡೆಯುತ್ತಿದ್ದ ದಿವ್ಯಾನಂದದ ಕೀರ್ತನೆಯನ್ನು ಅವರು ಗಮನಿಸುತ್ತಿದ್ದರು. ನೀವು ಇದೇ ರೀತಿ ಕೀರ್ತನೆಗಳನ್ನು ನಡೆಸುತ್ತಾ ಹೋದರೆ ನಮ್ಮ ಮುಂಬಯಿಯ ಯೋಜನೆಯು ಫಲಪ್ರದವಾಗುತ್ತೆ ಎಂದು ಅವರು ಭಕ್ತರಿಗೆ ಹೇಳಿದರು. ಶ್ರೀಮತಿ ಎನ್ ಅವರು ಬಂದಿರುವುದನ್ನು ಕಂಡು ಅವರು ಉದ್ಗರಿಸಿದರು, ಓ ಶ್ರೀಮತಿ ಎನ್, ನೀವಿಲ್ಲಿ, ನೀವು ನಮ್ಮಲ್ಲಿ ಒಬ್ಬರಾಗುತ್ತಿದ್ದೀರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಉಮಾ ಕೊಡ್ಲಕತ್ನಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಇವತ್ತು ಅಂದ್ರೆ ನಿನ್ನೆ ಜಸ್ಟ್ ಏನಾಗಿದೆ ಒಂದ್ ಸ್ವಲ್ಪ ನೋಡಿ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಪ್ರಭುಪಾದರು ಈಗ ಇದು ಮಾಯಾಪುರದಾಯ್ತು ಮತ್ತೆ ಬೃಂದಾವನದಾಯ್ತು. ಈಗ ಇದಕ್ಕೆ ಮುಂಬೈಗೆ ಬಂದಿದ್ದಾರೆ. ಮುಂಬೈಗೆ ಬಂದ್ಬಿಟ್ಟು ತಮ್ಮ ಒಂದು ಇದು ದೇವಾಲಯ ನಿರ್ಮಾಣದಿದ್ರಲ್ಲಿ ಅವರು ಅದ್ರಲ್ಲಿ ಮನಸ್ಸು ಕೊಟ್ಟಿದ್ದಾರೆ. ಈಗ ಅಂದ್ರೆ ಅಲ್ಲಿಗೊಂದು ರಾಧಾ ರಾಸ ಬಿಹಾರಿಗೊಂದು ದೇವಸ್ಥಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದಾರೆ. ಈಗ ಅಂದ್ರೆ ಅಲ್ಲೇನ್ ಮಾಡ್ತಾರೆ, ಬಂದ್ಬಿಟ್ಟು ಆ ಜಾಗ ತುಂಬಾ ಚೆನ್ನಾಗಿರಲ್ಲ, ಅದೊಂದು ಡೇರೆ ಹಾಕ್ಬೇಕು ಅಂತ ಹೇಳಿ ಆ ಡೇರೆ ಹಾಕಿದ್ಬಿಟ್ಟು ಆ ಡೇರೆನಲ್ಲಿ ರಾಧಾ ಮತ್ತೆ ರಾಸಬಿಹಾರಿನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅವರ ಶಿಷ್ಯರೆಲ್ಲ ಹೇಳ್ತಾರೆ, ಇನ್ನ ಅದು ನಾವು ಇನ್ನೂ ಭೂಮಿನ ನಮಗ್ ಬಂದೂ ಇಲ್ಲ, ಕಟ್ಟಡನೂ ಆಗಿಲ್ಲ, ಇವಾಗೆ ನಾವು ಒಂದು ವಿಗ್ರಹನ ತರೋದು ಸರಿಯಲ್ಲ ಅಂತ ಹೇಳ್ತಾರೆ. ಅವಾಗ ಪ್ರಭುಪಾದ ಏನಾಗಿದೆ ಅಂದ್ರೆ ವಿಗ್ರಹ ಒಮ್ಮೆ ಅಲ್ಲಿ ಸ್ಥಾಪನೆ ಆಗ್ಬಿಟ್ರೆ ಆ ಸ್ಥಳ ಒಂದು ಅವ್ರಿಗೆ ಚಿಕ್ಕಾಗೇನೆ ಒಂಥರ ಆತರ ಅವ್ರನ್ನ ಆತರ. ಆಮೇಲೆ ಅದನ್ನ ವಿಗ್ರಹನ ಯಾರು ಕದಲಿಸೋಕೆ ಸಾಧ್ಯ ಇಲ್ಲ. ಒಂದ್ಸತಿ ಸ್ಥಾಪನೆ ಆದ್ರೆ ಅಂದ್ರೆ ತಮ್ದು ಅಂತ ಆಗ ಹೋಗ್ಬಿಡತ್ತೆ. ಆ ತರ ಮಾಡ್ಕೋಬೇಕು ಅನ್ನೋದೊಂದು ಅವ್ರ ಮನ್ಸಲ್ಲಿ ಇರುತ್ತೆ. ಹಾಗಾಗಿ ಆಮೇಲೆ ಆದ್ರೆ ಶಿಷ್ಯರಿಗೆ ಒಂಥರ ತೊಂದ್ರೆ ಅನ್ಸುತ್ತೆ. ಅಂದ್ರೆ ವಿಗ್ರಹ ಒಮ್ಮೆ ಅಲ್ಲಿ ಬಂತಂದ್ರೆ ಅವರಿಗೆ ಅಲ್ಲಿ ಪ್ರಸಾದ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಈ ತರ ಎಲ್ಲ ಒಂದು ತುಂಬಾ ಕೆಲ್ಸಗಳು ಇದಾಗ್ಬಿಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಅವ್ರು ಸ್ವಲ್ಪ ಹಿಂಜರಿತಾರೆ. ಅವಾಗ ಪ್ರಭುಪಾದ ಹೇಳ್ತಾರೆ, ಇಲ್ಲ ಇದನ್ನೆಲ್ಲ ನಾವು ಸಹಿಸ್ಕೋಬೇಕು, ಕೃಷ್ಣ ಪ್ರಜ್ಞೆಗೆ ಬಂದಾಗ ಇದನ್ನೆಲ್ಲ ನಾವು ಸಹಿಸ್ಕೋಬೇಕು. ಯಾಕೆ ಕೃಷ್ಣನ್ಗೆ ನಾವು ಒಂದು ಇದು ಕೊಡ್ತಾ ಇದೀವಿ, ಒಂದು ರಾಜಸಿಂಹ ದೇವಾಲಯನ ಮಾಡ್ತಾ ಇದೀವಿ. ಇದೆಲ್ಲ ನಾವು ಮಾಡದೇ ಇದ್ರೆ ಅದು ಒಂದು ದೇವಾಲಯ ಆಗ್ಲಿಕ್ಕೆ ಅಥವಾ ಅವನನ್ನೊಂದು ರಾಜಯೋಗ್ಯವಾದ ಒಂದು ಸಿಂಹಾಸನದ ಮೇಲೆ ಕೂರ್ಸಕ್ ಆಗೋದಿಲ್ಲ. ಅದಕ್ಕೆ ನಾವ್ ಈ ಕಷ್ಟನ ತಾಳ್ಕೋಬೇಕು ಅಂತ ಹೇಳ್ತಾರೆ. ನಂತರ ಅವ್ರೇನ್ ಮಾಡ್ತಾರೆ, ಪ್ರತಿ ದಿವಸ ಅಲ್ಲಿ ಒಂದು ಡೇರೆ ಹಾಕ್ತಾರೆ. ಆ ಡೇರೆ ಹಾಕ್ಬಿಟ್ಟು ಅದ್ರಲ್ಲಿ ಇದನ್ನ ರಾಧಾ ರಾಸಬಿಹಾರಿನ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಬಂದ್ಮೇಲೆ ಅಲ್ಲಿ ದಿನ ಕೀರ್ತನೆ ನಡೀತಾ ಇರುತ್ತೆ ಇದರಲ್ಲಿ ಡೇರೆದಲ್ಲಿ. ಆಮೇಲೆ ಆರತಿ ಎಲ್ಲ ನಡೀತಾ ಇರುತ್ತೆ ದಿನ. ಮತ್ತೆ ಒಂದು 125 ಜನರಿಗೆ ಆಗೋಷ್ಟು ಕಿಚಡಿಯನ್ನು ಸಹ ಭಕ್ತರು ಮಾಡ್ತಾ ಇರ್ತಾರೆ. ಈ ತರ ಆಮೇಲೆ ಆ ಕಿಚಡಿಗೋಸ್ಕರ ಅಲ್ಲಿ ಶ್ರೀಮಂತರು ಮತ್ತೆ ಅವರ ಹೆಂಡತಿಯರು ಎಲ್ಲರೂ ಸಹ ಒಂದು ಕ್ಯೂನ ಅಂದ್ರೆ ತಳ್ಳಾಡ್ಕೊಂಡು ಅಷ್ಟೊಂದು ಪ್ರಸಾದಕ್ಕೆ ಬರ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಉತ್ಸವವನ್ನು ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಈ ಉತ್ಸವನ ಪ್ರಭುಪಾದರು ತುಂಬಾ ಇಷ್ಟಪಡ್ತಾರೆ. ನಿರಂತರ ಉತ್ಸವಕ್ಕಾಗಿ ಡೇರೆಯನ್ನು ಉಳಿಸಲು ಏರ್ಪಾಟು ಮಾಡ್ಬೇಕೆಂದು ಭಕ್ತರು ಅಂದ್ರೆ ಇದು ನಿರಂತರವಾಗಿ ನಡೀಲಿ, ಈ ಡೇರೆಯನ್ನ ತೆಗಿಬಿಡಿ ಅಂತ ಹೇಳ್ತಾರೆ. ಈಗ ಇವತ್ತಿನ ಇದರಲ್ಲಿ ಪ್ರಭುಪಾದ ಮೊದಲನೇ ಇತರರ ಭಕ್ತರಂತೆ ತಾವು ಆ ಜಮೀನಿನಲ್ಲಿ ಒಂದು ಡೇರೆಯಲ್ಲಿ ಅಂದ್ರೆ ಡೇರೆ ಹಾಕೊಂಡಿರ್ತಾರಲ್ಲ, ಆ ಡೇರೆನಲ್ಲಿ ಎಲ್ಲಾ ಶಿಷ್ಯರು ಇರ್ತಾರೆ. ಅವ್ರ ಜೊತೆಲೆ ಪ್ರಭುಪಾದ ಮೊದಲು ಇರ್ತಾರೆ. ಆಮೇಲೆ ಅದ ಒಂದು ಡೇರೆ ಹಿಂಭಾಗದಲ್ಲೇ ಒಬ್ರು ಮಿಸ್ಟರ್ ಆಚಾರ್ಯ ಅನ್ನೋರು ಹೇಳ್ತಾರೆ, ನೀವ್ ನಮ್ಮನೆಗೆ ಬಂದಿರಿ ಅಂತ ಹೇಳ್ತಾರೆ. ಅದ್ರ ಮೇರೆಗೆ ಏನ್ ಮಾಡ್ತಾರೆ, ಪ್ರಭುಪಾದರು ಆ ಡೇರೆ ಬಿಟ್ಬಿಟ್ಟು ಅಂದ್ರೆ ತಮ್ಮ ಭಕ್ತರಿಂದ ಅಂದ್ರೆ ಆ ಡೇರೆ ಬಿಟ್ಬಿಟ್ಟು ಅವರ ಆಚಾರ್ಯ ಮನೆಯಲ್ಲಿ ಅಲ್ಲಿಗೆ ಹೋಗ್ತಾರೆ ವಾಸ ಮಾಡಕ್ಕೆ.
ಜೂಗೆ ಬಂದ ಕೆಲವು ದಿನಗಳಲ್ಲಿ ಪ್ರಭುಪಾದರು ಆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಇನ್ನೊಂದು ತಂತ್ರ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಜೂಗ್ ಬಂದ್ಬಿಟ್ಟಿದ್ದಾರೆ, ಈಗ ಆ ಭೂಮಿನ ಈಗ ಇನ್ನ ಅವ್ರಿಗೆ ಫುಲ್ ಪೇಮೆಂಟ್ ಮಾಡಿಲ್ಲ. ಅದನ್ನ ಹೇಗೆ ನಾವು ಸ್ವಾಧೀನ ಪಡಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಗುದ್ದಲಿ ಪೂಜೆ ಅಥವಾ ಶಂಕುಸ್ಥಾಪನೆ ಹಾಕ್ಬಿಡೋಣ ಅಂತ. ಅಂದ್ರೆ ಅದೊಂದು ತಂತ್ರನೂ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಮನ್ಸೊಳಗದು ಒಂದು ಇದೆ, ಆದಷ್ಟು ಬೇಗ ಅಲ್ಲಿ ಒಂದು ದೇವಾಲಯ ಕಟ್ಬೇಕು ಅನ್ನೋದೊಂದು ಆಸೆ ಬೇರೆ ಇದೆ. ಅದು ತಂತ್ರನೂ ಅಲ್ಲ, ಇಟ್ಸ್ ಫ್ಯಾಕ್ಟ್. ಅಂದ್ರೆ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋದು ಅವ್ರ ಇಷ್ಟ. ರಾಧಾರಾಸ ಬಿಹಾರಿಯ ಡೇರೆಯಲ್ಲಿ ಉಳಿಯಬಾರದು. ಅವರಿಗಾಗಿ ಹಾಲುಗಲ್ಲಿನ ಅವ್ರ ಮನಸ್ಸಲ್ಲಿ ಏನಂದ್ರೆ ಅವ್ರು ಬರೀ ಡೇರೆಲೇ ಇರಬಾರ್ದು. ಇನ್ಮೇಲಿಂದ ಅದಕ್ಕೆ ಒಂದು ಹಾಲುಗಲ್ಲಿನ ಒಂದು ಪೀಠದ ಮೇಲೆ ಬೆಳ್ಳಿ ಮತ್ತು ತೇಗದ ಮರದ ಸಿಂಹಾಸನದ ಮೇಲೆ ಅವ್ರನ್ನ ಕೂಡಿಸ್ಬೇಕು ಅನ್ನೋದು ಅವ್ರ ಇಷ್ಟ. ಆಮೇಲೆ ಅವನ ರಾಧಾ ರಾಸವಿಹಾರಿ ಅಕ್ಕಪಕ್ಕದಲ್ಲಿ ಲಲಿತಾ ಮತ್ತೆ ವಿಶಾಖ ಅವರನ್ನ ಗೋಪಿಯರ ವಿಗ್ರಹಗಳನ್ನು ಸಿದ್ಧ ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಆಸೆ. ದೇವಾಲಯಕ್ಕೆ 100 ಅಡಿಗಳಿಗೂ ಎತ್ತರದ ಹಾಲುಗಲ್ಲಿನ ಗುಮ್ಮಟವಿರಬೇಕು. ಅಂದ್ರೆ ಮೇಲೆ ದೇವಸ್ಥಾನದ ಮೇಲೆ ಗುಮ್ಮಟ ಇರ್ಬೇಕು, 100 ಅಡಿಗಳಿಗಿಂತ ಹೆಚ್ಚು ಗುಮ್ಮಟ ಬೇರೆ ಇರ್ಬೇಕು. ಇದೆಲ್ಲ ಅವ್ರ ಮನ್ಸಲ್ಲಿ ಆಸೆ ಇರೋದ್ರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ರಾಸವಿಹಾರನ ಕರ್ಕೊಂಡು ಬಂದು ಒಂದು ಗುದ್ಲಿ ಪೂಜೆನು ಮಾಡ್ಬಿಡೋಣ ಅಂತ ಹೇಳಿ ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯ ದರ್ಶನ ಮತ್ತು ಪ್ರಸಾದಕ್ಕೆ ಸಾವಿರಾರು ಮಂದಿ ಬರ್ತಾ ಇರ್ತಾರೆ. ಒಂದು ಬೆಳಿಗ್ಗೆ ಉತ್ಸವದ ಚಟುವಟಿಕೆ ನಡುವೆ ಒಂದು ಸರಳ ಸಂಕುತ ನೋಡಿ ನಡೀತಾ ಇರೋದ್ರ ಮಧ್ಯೆನೆ ಒಂದು ದಿನ ಶಂಕುಸ್ಥಾಪನೆಯನ್ನು ಮಾಡ್ಬಿಡೋಣ ಅಂತೇಳಿ ಡಿಸೈಡ್ ಮಾಡ್ಬಿಡ್ತಾರೆ ಪ್ರಭುಪಾದರು. ಭಕ್ತರು ಹರೇ ಕೃಷ್ಣ ಭೂಮಿಯಲ್ಲಿ ಪ್ರಭುಪಾದರೊಂದಿಗೆ ಕೂಡಿಕೊಂಡರು. ಅವರು ಒಂದು ಆಳವಾದ ಗುಂಡಿ ತೋಡಿ ಅದರ ಸುತ್ತ ಇಟ್ಟಿಗಳ ಕಟ್ಟೆ ಕಟ್ಟಿದರು. ಪ್ರಭುಪಾದರು ಗುಂಡಿಯಲ್ಲಿಳಿದು ಶೇಷನ ವಿಗ್ರಹವನ್ನು ಅಲ್ಲಿಟ್ಟರು. ತರುವಾಯ ಒಂದು ಸರಳ ವೇದಿಕೆ ಮೇಲೆ ಕುಳಿತು ಹಿತ್ತಾಳೆ ಜಾಗಟೆ ಬರ್ಸ. ಅಂದ್ರೆ ಈಗ ಆಯ್ತು, ಒಂದು ಗುಂಡಿ ತೋಡ್ಬಿಟ್ರು, ಅಂದ್ರೆ ಈಗ ಶಂಕುಸ್ಥಾಪನೆ ಮಾಡಕ್ಕೆ ರೆಡಿ ಆಗ್ಬಿಟ್ರು. ಆ ಗುಂಡಿ ತೋಡ್ಬಿಟ್ಟು ಅದ್ರಲ್ಲಿ ಏನ್ ಮಾಡಿದ್ರು, ಶೇಷ ವಿಗ್ರಹನ ಹೇಗೆ ಹಿಂದೆ ಮಾಯಾಪುರದಲ್ಲಿ ಮತ್ತೆ ಇದ್ರಲ್ಲೆಲ್ಲ ಮಾಡಿದ್ರಲ್ಲ, ಬೃಂದಾವನದಲ್ಲಿ ಮಾಡಿದ್ರಲ್ಲ, ಅದೇ ತರ ಒಂದು ಗುಂಡಿಯನ್ನ ತೋಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದು ಶೇಷನ ವಿಗ್ರಹವನ್ನ ಅದ್ರೊಳಗೆ ಇಡ್ತಾ ಇದ್ದಾರೆ. ಆಮೇಲೆ ಅಲ್ಲಿಟ್ಟು ತರುವಾಯ ಒಂದು ಸರಳ ವೇದಿಕೆ ಮೇಲೆ ಕುಳಿತು ಅಂದ್ರೆ ಕೀರ್ತನೆಯನ್ನು ಜಾಗಟೆ ಬಾರಿಸ್ತಾ ಕೀರ್ತನೆಯನ್ನು ಶುರು ಮಾಡ್ತಾರೆ. ಆಗ ಭಕ್ತರು ಒಬ್ಬೊಬ್ಬರಾಗಿ ಬಂದು ಗುಂಡಿಯೊಳಕ್ಕೆ ಎಲ್ಲರೂ ಆ ಗುಂಡಿಗೆ ಮಣ್ಣು ಹಾಕ್ತಾರೆ. ಹಾಗೆ ಹೇಗೆ ಅಂದ್ರೆ ಶೇಷ ಬ್ರಹ್ಮಾಂಡವನ್ನ ಹೊತ್ಕೊಂಡಿದ್ದಾನೆ, ಅದೇ ತರ ಈ ದೇವಾಲಯನ ಅವನು ಹೊತ್ಕೊಳ್ಳಿ ಅನ್ನೋ ಒಂದು ಇದ್ರಲ್ಲಿ ನಮ್ಮನ್ನು ಕಾಪಾಡ್ತಾನೆ, ಅಥವಾ ದೇವಾಲಯವನ್ನು ಅವನು ಹೊತ್ತಿರ್ತಾನೆ ಅಂತ ಒಂದು ಭಾವನೆಯಿಂದ ಈಗ ಅದನ್ನ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ನಮಗ್ ರಕ್ಷಣೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಆತರ ಶೇಷ. ಚಪ್ರದ ನಿರ್ಮಾಣಕ್ಕಾಗಿ ಬ್ರಹ್ಮಾನಂದ ಸ್ವಾಮಿಯು ಗುತ್ತಿಗೆದಾರರಿಗೆ 40,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ರು. ಅಂದ್ರೆ ಚಪ್ರ ಇಲ್ಲ, ಒಂದು ಡೇರೆ ಹಾಕ್ತಾರೆ, ಚಪ್ರ ಹಾಕ್ತಾರೆ. ಚಪ್ರ ಹಾಕಕ್ಕೆ ಇವರು ಬ್ರಹ್ಮಾನಂದ ಸ್ವಾಮಿ ಏನ್ ಮಾಡ್ತಾರೆ, 40,000 ರೂಪಾಯಿ ಅವರಿಗೆ 40,000 ರೂಪಾಯಿ ಗುತ್ತಿಗೆ ಕೊಟ್ಬಿಟ್ಟಿರ್ತಾರೆ. ಅದು ಪ್ರಭುಪಾದರಿಗೆ ಗೊತ್ತಾಗ್ಬಿಡುತ್ತೆ, 40,000 ರೂಪಾಯಿ ಒಂದು ಗುತ್ತಿಗೆ ಕೊಟ್ಟಿದ್ದಾನೆ ಅಂದ್ರೆ ತುಂಬಾ ಜಾಸ್ತಿ ಆಯ್ತು. ಕಡೆಗೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಪ್ರಭುಪಾದರಿಗೆ ಗೊತ್ತಾಗ್ತದೆ ಇವ್ರು ಪಾಶ್ಚಿಮಾತ್ಯರು ಅಂದ್ರೆ ಇವ್ರನ್ನ ನೋಡ್ಬಿಟ್ರೆ ಇವ್ರನ್ನ ಎಲ್ಲಾರು ಇವರಿಂದ ಹಣನ ಗಳಿಸೋಕೋಸ್ಕರ ತುಂಬಾ ಇದ್ ಮಾಡ್ತಾ ಇದೆ ಭಾರತೀಯರು. ಅದಕ್ಕೋಸ್ಕರ ಹೇಳ್ತಾರೆ. ಆಮೇಲೆ ಇವ್ರು ಹೇಳ್ತಾರೆ, ಅವರು ಗುತ್ತಿಗೆದಾರರು ದುಡ್ಡು ಕೇಳಕ್ ಬಂದಾಗ ಹೇಳ್ತಾರೆ 40,000 ರೂಪಾಯಿ ಕೊಡ್ಬೇಕಾಗಲ್ಲ, ಇದನ್ನ ನಾನು 4,000 ರೂಪಾಯಿ ಕೊಡ್ತೀನಿ ಅಂತ. ಅಂದ್ರೆ 40,000 ರೂಪಾಯಿಯಲ್ಲಿ ಪಾಪ ಗೊತ್ತಾಗದೆ ಇವ್ರು ಬ್ರಹ್ಮಾನಂದ ಏನ್ ಮಾಡ್ಬಿಟ್ಟಿದ್ದಾರೆ, ಅದನ್ನ 40,000 ರೂಪಾಯಿಗೆ ಗುತ್ತಿಗೆ ಅಂದ್ರೆ ಕೊಟ್ಬಿಟ್ಟಿದ್ದಾರೆ. ಸೊ ಹೇಳ್ತಾರೆ ಎಷ್ಟು ವರ್ತ್ ಅಲ್ಲ ಅದು, 4,000 ರೂಪಾಯಿ ಕೊಡುದು ಅಂತ ಹೇಳಿ 4,000 ರೂಪಾಯಿ ಕೊಡ್ತಾರೆ. ಅವರು ಎಲ್ಲ ಗುತ್ತಿಗೆದಾರರು ತುಂಬಾ ಗಲಾಟೆ ಮಾಡ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ಪ್ರಭುಪಾದರು ನಿಮ್ಗೆ 4,000 ರೂಪಾಯಿ ಕೊಡೋದು, ಇದ್ರೊಳಗೆ ನಿಮ್ಗೆ ನಿಮ್ಮ ಪ್ರಾಫಿಟ್ ಎಲ್ಲ ಇದೆ, ಅದರಿಂದ ನಾನು ಇಷ್ಟೇ ಕೊಡೋದು ಅಂತ ಹೇಳ್ತಾರೆ. ಆಮೇಲೆ ಅವರು ತಮ್ಮ ಶಿಷ್ಯರನ್ನ ಕುರಿತು ಹೇಳ್ತಾರೆ, ನೀವೆಲ್ಲ ಅಮೆರಿಕನ್ ಅಂದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಭಾರತೀಯರನ್ನ ಅನ್ಕೊಳ್ತಾರೆ ನಿಮ್ಮ ಹತ್ರ ತುಂಬಾ ಹಣ ಇದೆ ಅಂತ ತಿಳ್ಕೊಂಡ್ಬಿಟ್ಟು ನಿಮ್ಮನ್ನ ಒಂಥರ ಮೋಸ ಮಾಡಕ್ಕೆ ನೋಡ್ತಾರೆ. ಆದ್ರಿಂದ ನಿಮ್ಗೆ ಅಂದ್ರೆ ನಿಮ್ಗೆಲ್ಲ ಯಾಕೆಂದ್ರೆ ಇದ್ರ ಬಗ್ಗೆ ನಿಮ್ಗೆ ಅನುಭವ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಖರ್ಚು ಮಾಡುತ್ತಿರುವ ಹಣದಲ್ಲಿ ಅಂದ್ರೆ ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಅಂತ ಏನ್ ಖರ್ಚು ಮಾಡ್ತಾ ಇದೀವಲ್ಲ ಅದರಲ್ಲಿ ಎಷ್ಟು ಭಾಗ ಇದೆಯಲ್ಲ ಹಣದಲ್ಲಿ ಅರ್ಧದಷ್ಟು ಪೋಲಾಗ್ತಾ ಇದೆ ಅಂದ್ರೆ ಇದು ಅನ್ನೆಸೆಸರಿಯಾಗಿ ಗೊತ್ತಾಗ್ದಂಗೆ ನೋಡಿ ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬ್ರಹ್ಮಾನಂದರು ಆದ್ರೆ ಅಂದ್ರೆ ಅನ್ನೆಸೆಸರಿಯಾಗಿ ನಮ್ದು ದೇವಸ್ಥಾನಕ್ಕೆ ಇರೋ ದುಡ್ಡು ಅಲ್ಲಿ ಖರ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆದರೆ ಮಾಡುವುದೇನು, ಭಾರತೀಯರಿಗೆ ನಿಮ್ಮ ಹಣ ಬೇಕಾಗಿದೆ ಅಂದ್ರೆ ಭಾರತೀಯರು ಅನ್ಕೊಂಡಿದ್ರೆ ನಿಮ್ಮ ಹತ್ರ ತುಂಬಾ ಹಣ ಅಂತೇಳಿ ನಿಮ್ಮಿಂದ ಹಣ ಕಿತ್ಕೋಬೇಕು ಅಂತ ಈ ತರ ನಿಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮನ್ನ ವಂಚಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಚಪ್ರದ ಉತ್ಸವದ ಸಮಯದಲ್ಲಿ ಧ್ವನಿವರ್ಧಕಗಳಿಂದ ಬರುತ್ತಿದ್ದ, ಈಗ ಚಪ್ರದ ಉತ್ಸವ ಮಾಡ್ತಾ ಇದ್ದಾರೆ ಅಲ್ಲಿ ಇದು ಟೆಂಪಲ್ ಅಲ್ಲ ಚಪ್ರದ ಉತ್ಸವ ಸಮಯದಲ್ಲಿ ಧ್ವನಿವರ್ಧಕದಿಂದ ಕೀರ್ತನೆಗಳಿಂದ ನೆರೆಹೊರೆಯ ಬಾಡಿಗೆ ಮನೆಗಳಿಗೆ ತೊಂದರೆ ಆಗುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಉತ್ಸವಕ್ಕೆ ಇಲ್ಲಿ ಚಪ್ರ ಹಾಕಿದಾರಲ್ಲ, ಅಂದ್ರೆ ಅಲ್ಲಿ ಏನಾಗಿದೆ ಇದ್ರದ್ದು ಓನರ್ ಯಾರಂದ್ರೆ ಈ ಜಮೀನ್ ಓನರ್ ಮಿಸ್ಟರ್ ಎಂದು
ಬೇರೆ ಈ ಜಮೀನಿನ ಅಕ್ಕಪಕ್ಕ ತಮ್ಮ ಮನೆಗಳನ್ನು ಅಂದ್ರೆ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಮನೆಗಳಲ್ಲಿರೋರಿಗೆ ತುಂಬಾ ಮೊದಲಿಂದನೂ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ ಮಿಸ್ಟ್ರೇನು. ಅಂದ್ರೆ ಅವ್ರ ಮನೆಗಳಲ್ಲಿ ರಿಪೇರಿ ಕೆಲಸ ಇರುತ್ತೆ ಅಥವಾ ನೀರ್ ಸರಬರಾಜು ಎಲ್ಲಾದ್ರೂ ಪ್ರಾಬ್ಲಮ್ ಇರುತ್ತೆ. ಅದ್ರಲ್ಲಿ ಅವರು ಸರಿಯಾದ ಒಂದು ರೆಸ್ಪಾಂಡ್ ಮಾಡ್ತಾ ಇರಲ್ಲ, ಅಂದ್ರೆ ಸರಿಯಾಗಿ ಕೆಲಸವನ್ನ ಮಾಡಿಸ್ತಾ ಇರಲ್ಲ ಮಿಸ್ಟ್ರೇನು. ಅದ್ರ ಜೊತೆಲಿ ಈಗ ಏನಾಯ್ತು ಅಂದ್ರೆ ಈ ಕೃಷ್ಣ ಟೆಂಪಲ್ ನಮ್ಮ ಇಸ್ಕಾನ್ ಇದು ಟೆಂಪಲ್ಗೋಸ್ಕರ ಈ ಜನರು ಇಲ್ಲಿ ಬಂದಿದಾರಲ್ಲ ವಿದೇಶಿ ಶಿಷ್ಯಂದ್ರು ಪ್ರಭುಪಾದ್ರು, ಅವರು ಅಲ್ಲೆಲ್ಲ ಸುತ್ತಮುತ್ತಲೆಲ್ಲ ಇರೋದ್ರಿಂದ ಅವರಿಗೆ ಅವ್ರ ಗಲಾಟೆ ಮತ್ತೆ ಭಜನೆ ಇದರಿಂದ ಅವರಿಗೆ ತುಂಬಾ ತೊಂದರೆ ಆಗಕ್ ಶುರು ಆಗುತ್ತೆ. ಅಂದ್ರೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಶುರು ಅಂತಾರೆ. ಫಸ್ಟ್ ಆಫ್ ಆಲ್ ನಮ್ಗೆ ಇದು ಓನರ್ ಏನಿದಾರಲ್ಲ ಅವ್ನು ನಮಗ್ ಬೇಕಾದ ಒಂದು ಅವಶ್ಯಕತೆಗಳನ್ನ ಅವನು ಸರಿಯಾಗಿ ಮಾಡಿ ಕೊಡ್ತಾ ಇಲ್ಲ. ಜೊತೆಲಿ ಈ ತರ ಒಂದು ಗಲಾಟೆಗಳನ್ನ ಕೇಳ್ಬೇಕು ಅಂತ ಹೇಳಿ ಅವರಿಗೆ ಬೇಜಾರಾಗುತ್ತೆ. ಆಮೇಲೆ ಈ ಹಠಾತ್ತನೆ 20ಕ್ಕೂ ಹೆಚ್ಚು ಅಮೆರಿಕನ್ ಭಕ್ತರ ಸಂಗಡ ವಾಸಿಸ್ಬೇಕ ಬಂದದ್ದು ಅವರ ಅತೃಪ್ತಿಯನ್ನು ಅವರಿಗೆಲ್ಲ ತುಂಬಾ ಒಂದು ಅತೃಪ್ತಿ ಆಗುತ್ತೆ, ಅಂದ್ರೆ ಬೇಜಾರಾಗುತ್ತೆ ಅವರಿಗೆಲ್ಲ. ನೆರೆಹೊರೆಯ ಕೆಲವರು ಯಾಕೆಂದ್ರೆ ಅಲ್ಲಿ ಆ ಜಮೀನನ್ನ ನೆರೆಹೊರೆಯಲ್ಲಿ ಇರ್ತಾರಲ್ಲ ಅವ್ರು ಯಾರು ಅಂದ್ರೆ ಎಲ್ಲ ಮತಾಂತರಗೊಂಡ ಎಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಅಂತಾರಲ್ಲ ಅವ್ರಾಗಿರ್ತಾರೆ. ಅವರಿಗೆ ನಮ್ಮ ವೈಷ್ಣವ ಧರ್ಮದ ಬಗ್ಗೆ ಅಂತ ಒಂದು ಏನ್ ಅನುಕಂಪ ಅಥವಾ ಒಂದು ಇದಿಲ್ಲ, ಯಾವ ಭಾವನೆಗಳಿಲ್ಲ. ತಮ್ಮ ಮಕ್ಕಳು ಅವ್ರಿಗೆ ಹೆದರಿಕೆ ಅಂದ್ರೆ ತಮ್ಮ ಮಕ್ಕಳುಗಳಲ್ಲಿ ಹೋಗ್ಬಿಟ್ಟು ಮತ್ತೆ ಕ್ರಿಶ್ಚಿಯಾನಿಟಿಯಿಂದ ಹೋಗಿ ಮತ್ತೆ ಎಲ್ಲಿ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಇದಕ್ಕೆ ಧರ್ಮಾಂತರಗೊಂಡು ಬಿಡ್ತಾರೋ ಅಂತ, ತಮ್ಮ ಧರ್ಮವನ್ನೇ ಚೇಂಜ್ ಮಾಡ್ಬಿಡ್ತಾರೋ ಅಂತ ಅವ್ರಿಗೊಂಥರ ಹೆದರಿಕೆ. ಅದಕ್ಕಾಗಿ ಅವ್ರಿಗೆ ಈ ತರ ಹೆದರಿಕೆಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಇದೆಲ್ಲ ಒಂದು ಆಬ್ಜೆಕ್ಷನ್ ಶುರು ಮಾಡಕ್ಕೆ ಮತ್ತೆ ಸುಳ್ಳು ಒಂದು ಅಪವಾದಗಳೆಲ್ಲ ಶುರು ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ತಮ್ಮಲ್ಲೇ ವಾದ ವ್ಯಕ್ತ ತೊಡುತ್ತಾರೆ, ಸುಮ್ನೆ ಹೇಳ್ತಾ ಇದಾರೆ. ಎಲ್ಲೆಲ್ಲ ಅವ್ರವರೇ ಜಗಳಾಡ್ಕೊಳ್ತಾರೆ ಬಂದು. ಆಮೇಲೆ ಅಲ್ಲಿ ಗಂಡಸರು ಮತ್ತೆ ಹೆಣ್ಗಸರು ಎಲ್ಲರೂ ಒಂದೇ ಕಡೆ ಇದ್ದಾರೆ. ಆತರ ಒಂದು ತಪ್ಪು ಅಪವಾದಗಳನ್ನ ಅವ್ರು ಹೊರಸಕ್ ಶುರು ಮಾಡ್ತಾರೆ. ಅಂದ್ರೆ ಅಂತರ ಕಾಟ ಕೊಡ ಆತರ ಮಾಡಿ ಅವ್ರಿಗೆ ಅಂದ್ರೆ ಈ ತರ ಮಾಡಿದ್ರೆ ಬಿಟ್ಟು ಹೋಗ್ತಾರೆ ಅನ್ನೋ ಭಾವನೆ ಇಲ್ಲಿ ಕಾಣುತ್ತೆ. ಆತರ ಶುರು ಮಾಡ್ತಾರೆ ಸುಳ್ಳು ಹೇಳಕ್ಕೆ. ಆದ್ರೆ ಪಾಶ್ಚಾತ್ಯ ವೈಷ್ಣವರು ರಾಧಾ ಮತ್ತು ಕೃಷ್ಣರ ಆರಾಧಿಸಲು ಪ್ರಾಮಾಣಿಕವಾಗಿ ಹೋರಾಡುತ್ತಿದ್ದಾರೆಂಬುದನ್ನು ನೆರೆಹೊರೆಯ ಕೆಲವರಾದರೂ ಸರಿಯಾಗಿ ಅರಿತುಕೊಂಡರು. ಆದ್ರೆ ಕೆಲವರಿಗೆ ಗೊತ್ತಿರುತ್ತೆ ಇದೇನು ಇವರಿದಾರಲ್ಲ ಪ್ರಭುಪಾದ ಶಿಷ್ಯರು, ಪಾಶ್ಚಿಮಾತ್ಯ ಶಿಷ್ಯರು, ಅವರು ಕೃಷ್ಣರ ಒಂದು ಸಲುವಾಗಿ ಅವರು ಎಷ್ಟೊಂದು ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಏನೇ ಆದ್ರೂ ಯಾರು ಸಹ ಪ್ರಭುಪಾದರನ್ನು ಟೀಕಿಸಿಲ್ಲ. ಎಷ್ಟಾದ್ರೂ ಸಹ ಅವರು ಪ್ರಭುಪಾದರು ಇಲ್ದಾಗ ಈ ತರ ಒಂದು ಟೀಕೆ ಮಾಡ್ತಿರ್ತಾರೆ ಅಷ್ಟೇ ಹೊರತಾಗಿ ಪ್ರಭುಪಾದರ ಎದುರಿಗೆ ಮಾಡ್ತಾ ಇರಲ್ಲ. ಆದ್ದರಿಂದ ಅವರು ಹಾಜರಿದ್ದಾಗ ಬಾಡಿಗೆದಾರರ ತಕರಾರುಗಳನ್ನು ಅವರು ಪರಿಹರಿಸಿ ಸಮಾಧಾನ ಮಾಡುತ್ತಿದ್ರು. ಅಕಸ್ಮಾತ್ ಪ್ರಭುಪಾದರಿಗೆ ಗೊತ್ತಾದ್ರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಎಲ್ಲವನ್ನ ಸಾಲ್ವ್ ಮಾಡ್ತಾ ಇರ್ತಾರೆ. ಆದ್ರೆ ತಾವು ಅಲ್ಲಿಂದ ಹೋದ್ಮೇಲೆ ಪರಿಸ್ಥಿತಿ ಮತ್ತೆ ಪ್ರಕ್ಷುಬ್ಧಗೊಳ್ಳಬಹುದೆಂದು ಪ್ರಭುಪಾದರಿಗೆ ಗೊತ್ತಿತ್ತು. ಅವ್ರಿಗೆ ಅನ್ಸುತ್ತೆ ನಾನು ಅಕಸ್ಮಾತ್ ಇಲ್ಲಿಂದ ಹೋದ್ಮೇಲೆ ಇಲ್ಲಿಂದ ಹೋಗಿದ ತಕ್ಷಣ ಮತ್ತೆ ಅದೇ ತರ ಒಂದು ಗಲಾಟೆಗಳು ಸ್ಟಾರ್ಟ್ ಆಗ್ಬೋದು ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಪ್ರಭುಪಾದರು ಒಂದು ವ್ಯಾಪಕ ವಿಶ್ವ ಪ್ರವಾಸವನ್ನು ಯೋಜಿಸಿದ್ರು. ಈಗ ಇಷ್ಟರಲ್ಲಿ ಈಗ ಮತ್ತೊಂದು ವಿಶ್ವ ಪ್ರವಾಸವನ್ನು ಒಂದು ವರ್ಲ್ಡ್ ಟೂರ್ ತಗೊಳ್ಳೋಣ ಅಂತ ಬಿಟ್ಟು ಪ್ರಭುಪಾದರು ಯೋಚನೆ ಮಾಡ್ತಾ ಇದ್ದಾರೆ. ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಆಸ್ಟ್ರೇಲಿಯಾ, ಜಪಾನ್, ಹವಾಯಿ, ಅಮೆರಿಕ ಸಮೇತ ಎಲ್ಲಾ ಕಡೆಲೂ ಅಂದ್ರೆ ಮೆಕ್ಸಿಕೋ ಎಲ್ಲಾ ಕಡೆಲೂ ಒಂದು ಭೇಟಿ ನೀಡುವ ಒಂದು ಅವರ ಯೋಜನೆ ಆಗಿರುತ್ತೆ. ಅವರು ಮತ್ತೆ ಭಾರತಕ್ಕೆ ಹಿಂತಿರುಗಲು ಅರ್ಧ ವರ್ಷವೇ ಅಂದ್ರೆ ಇನ್ನ 6 months ಒಂದು ವರ್ಲ್ಡ್ ಟೂರ್ ಅಲ್ಲಿ ಇರ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಆದ್ದರಿಂದ ತಾವಿಲ್ಲದೆಯೇ ಮುಂಬೈ ವ್ಯವಹಾರಗಳಲ್ಲಿ ಸಲೀಸಾಗಿ ಮುಂದುವರಿಯಬೇಕೆಂಬುದು ಅವರ ಆಸೆ ಇತ್ತು. ಅಂದ್ರೆ ಅಕಸ್ಮಾತ್ ನಾನು ಇಲ್ಲದೆ ಇದ್ರು ಸಹ ಮುಂಬೈನಲ್ಲಿ ಎಲ್ಲಾ ಕೆಲಸಗಳು ಸರಿಯಾಗಿ ನಡೀತಾ ಇರಬೇಕು ಅಂತ ಹೇಳಿ ಅವ್ರಿಗೊಂದು ಆಸೆ ಆಗಿರುತ್ತೆ. ಈಗ ಪ್ರಭುಪಾದರು ಹೊರಡುವುದಕ್ಕೆ ಕೊಂಚ ಅಂದ್ರೆ ಇನ್ನ ಹೊರಡ್ತಾರೆ ಅವರು ನೆಕ್ಸ್ಟ್ ಇದಕ್ಕೆ ವರ್ಲ್ಡ್ ಟೂರ್ ಹೊರಡ್ತಾ ಇದ್ದಾರೆ. ಕೊಂಚ ಮೊದಲು ಮಧುದ್ವಿಷ ಸ್ವಾಮಿಯು ನನಗಿಲ್ಲಿ ಉತ್ಸಾಹ ಮೂಡುದಿಲ್ಲ. ಅವ್ರು ಇನ್ನ ಹೊರಡ್ಬೇಕು ಅಂತ ಇರ್ತಾರೆ. ಅವಾಗ ಮಧುದ್ವಿಷ ಸ್ವಾಮಿ ಹೇಳ್ತಾ ಇದ್ದಾರೆ ನನ್ಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ ಅಂತ, ನನಗೆ ಬದಲಾವಣೆ ಬೇಕಾಗಿದೆ. ಹಾಗಾದ್ರೆ ನೀನ್ ಏನ್ ಮಾಡ್ತೀಯಾ, ನಿನ್ನ ಅಪೇಕ್ಷೆ ಏನು, ನಿನ್ನ ಇಷ್ಟ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರು ಮಧುದ್ವಿಷ ಸ್ವಾಮಿ ಹೇಳ್ತಾರೆ ನನ್ಗೆ ಆಸ್ಟ್ರೇಲಿಯಾಕ್ ಹೋಗ್ಬೇಕು ಅಂತ ಇದೆ, ನಾನು ಅಲ್ಲಿ ಹೋಗಿ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಭು ಹೇಳ್ತಾರೆ ನಾನು ಆಸ್ಟ್ರೇಲಿಯಾ ಕಡೆನೆ ಕೊಟ್ಟಿದ್ದೀನಿ, ನೀನ್ ಅಲ್ಲಿ ಬಾ, ನನ್ ಜೊತೆಲಿ ಬಾ ಅಂತ ಹೇಳಿ ಅಂತಾರೆ. ಅಷ್ಟರೊಳಗೆ ಬ್ರಹ್ಮಾನಂದ ಸ್ವಾಮಿ ಏನ್ ಅಲ್ಲಿ ಬಂದಿರ್ತಾರಲ್ಲ ಅವರು ತಮ್ಮ ಒಂದು ಪ್ರಾಬ್ಲಮ್ ಹೇಳ್ತಾರೆ. ಏನಂದ್ರೆ ಅವರು ನೈರೋಬಿಯಲ್ಲಿ ಇರ್ತಾರೆ. ಆಕ್ಚುಲಿ ಮೊದಲು ನೈರೋಬಿಯಿಂದ ನಾನು ಈ ಕಡೆ ಬಂದ್ಮೇಲೆ ಅಲ್ಲಿ ಪ್ರಚಾರ ಕಾರ್ಯ ಎಲ್ಲ ಕುಂಠಿತವಾಗಿ ಹೋಗಿದೆ, ಅದೆಲ್ಲ ಎಲ್ಲ ಇದಾಗಿದೆ ಅಂದ್ರೆ ಡಿಸ್ಟರ್ಬ್ಡ್ ಕುಂಠಿತವಾಗಿ ಹೋಗಿದೆ. ಅದಕ್ಕೆ ನಾನು ಮತ್ತೆ ಅಲ್ಲಿಗೆ ನಾನು ನೈರೋಬಿಗೆ ಹೋಗ್ತೀನಿ ಅಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಅದನ್ನ ಅವನು ಅಲ್ಲಿಗೆ ತಿರುಗಿ ತನ್ನ ಕರ್ತವ್ಯವನ್ನು ವಹಿಸಿಕೊಂಡು ಪ್ರಭುಪಾದರು ಅನುಮತಿ ಹಾಗಾದ್ರೆ ಪ್ರಭುಪಾದ ಹೇಳ್ತಾರೆ ಹಾಗಾದ್ರೆ ನೀನು ನೈರೋಬಿಗೆ ವಾಪಸ್ ಹೋಗ್ಬಿಡು ಅಂತ ಹೇಳ್ತಾರೆ. ಈಗ ಮತ್ತೊಮ್ಮೆ ಈಗ ಇಷ್ಟು ದಿನ ಇವರು ಬ್ರಹ್ಮಾನಂದ ಸ್ವಾಮಿ ಅವರೆಲ್ಲ ನೋಡ್ಕೊಳ್ತಾ ಇದ್ರು
ಈಗ ಬ್ರಹ್ಮಾನಂದ ಸ್ವಾಮಿ ಆ ಕಡೆ ಕೊಟ್ಟೋಗ್ಬಿಟ್ರೆ ಮತ್ತೆ ಬಾಂಬೆದು ಒಂದು ನಿರ್ವಹಣೆ ಕೆಲಸ ಅಲ್ಲಿದು ಮೇಂಟೈನ್ ಯಾರು ಮಾಡ್ತಾರೆ ಅನ್ನೋದೊಂದು ಪ್ರಭುಪಾದರ ಮನ್ಸಲ್ಲಿ ಒಂದು ಪ್ರಾಬ್ಲಮ್ ಅವರಿಗೆ ಮನ್ಸಲ್ಲಿ ಶುರು ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ಈ ಬಾರಿ ಅವರು ಯುವಕ ಬ್ರಹ್ಮಚಾರಿಯಾದ ಗಿರಿರಾಜ ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ, ನಿನ್ ಮೇಲಿಂದ ಇಲ್ಲಿ ಒಂದು ಈ ಪ್ರಚಾರ ಕಾರ್ಯದಲ್ಲಿ ಗಿರಿರಾಜನಿಗೆ ಇದನ್ನೆಲ್ಲ ನೋಡ್ಕೊ ಅಂತ ಹೇಳ್ತಾರೆ. ಅದು ಗಿರಿರಾಜ ಯಾವ್ದಕ್ಕೆ ಇಂಪಾರ್ಟೆಂಟ್ ಒಂದು ತುಂಬಾ ಇದಿರ್ತಾರೆ ಅಂದ್ರೆ, ಅವರು ಎಲ್ಲಾ ಸದಸ್ಯರನ್ನ ಅಜೀವ ಸದಸ್ಯರನ್ನ ಅಂದ್ರೆ ಲೈಫ್ ಮೆಂಬರ್ಸ್ ನ ತುಂಬಾ ಜನನ ಅಜೀವ ಮೆಂಬರ್ಸ್ ನ ಲೈಫ್ ಮೆಂಬರ್ಸ್ ಮಾಡಿದ್ದಾರೆ. ಆತರ ಮತ್ತೆ ಪ್ರಚಾರ ಮಾಡ್ಕೊಂಡ್ರಲ್ಲಿ ತುಂಬಾ ಮುಖಂಡರು, ತುಂಬಾ ಎಕ್ಸ್ಪರ್ಟ್ ಇರ್ತಾರೆ. ನಿರ್ವಹಣೆಯ ಸಾರವಿರುವುದೇ ಅಂದ್ರೆ ಈಗ ಅಂದ್ರೆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರಿಗೆ ದುಡ್ಡು ಬೇಕಾಗಿದೆ ಅಲ್ಲ, ದುಡ್ಡು ಬೇಕು ಕನ್ಸ್ಟ್ರಕ್ಷನ್ಗೆಲ್ಲ. ಅದನ್ನ ಕೆಲಸ ಮಾಡ್ತಾ ಇರೋದು ಏನಂದ್ರೆ ವಂತಿಕೆಗಳಿಂದ ಮತ್ತೆ ಈ ಲೈಫ್ ಮೆಂಬರ್ಸ್ ಇದೆಲ್ಲ ಮಾಡೋದ್ರಿಂದ ಅವರು ಅದನ್ನ ಮಾಡ್ತಾ ಇದ್ದಿದ್ದು ಗಿರಿರಾಜ ಸ್ವಾಮಿ. ಸೊ ಹೇಳ್ತಾ ಇದ್ದಾರೆ, ಗಿರಿರಾಜನು ಅದರಲ್ಲಿ ನಿಷ್ಠಾತನಾಗಿದ್ದನು. ಆದ್ರಿಂದ ಅವನು ಯುವಕನಾಗಿದ್ದು ಅನುಭವಿಯಾಗಿದ್ದರೂ ಸಹ ಬಹು ಮುಖ್ಯವಾದ ಅರ್ಹತೆಗಳನ್ನು ಹೊಂದಿದ್ದಾನೆಂದು ಪ್ರಭುಪಾದರು ತರ್ಕಿಸಿದರು. ಗೊತ್ತಾಗುತ್ತೆ ಅವನು ಸಣ್ಣವನಿದ್ದಾನೆ ಬೇರೆ, ಆಮೇಲೆ ಈ ಒಂದು ಎಲ್ಲಾ ಅರ್ಹತೆಗಳನ್ನ ಅಂದ್ರೆ ಈ ಪ್ರಚಾರ ಕಾರ್ಯದ ಜೊತೆಲಿ ಒಂದು ನಿರ್ವಹಣೆಯನ್ನು ಒಂದು ಮಾಡ್ಬೋದು, ಮೇಂಟೈನು ಮಾಡ್ಬೋದು ಎಲ್ಲ ಟೆಂಪಲ್ ಇದು ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿ ಭಾವನೆ ಬರುತ್ತೆ. ಗಿರಿರಾಜನು ಶರಣನು ಹರೇ ಕೃಷ್ಣ ಮುಂದೆ ಅಭಿವೃದ್ಧಿಯಲ್ಲಿ ತಮಗೆ ನೆರವಾಗಲು ತನ್ನನ್ನು ವಿಧೇಯತೆಯಿಂದ ಸಮರ್ಪಿಸಿಕೊಂಡವನು ಆಗಿರುವುದನ್ನು ಪ್ರಭುಪಾದರು ಈಗಾಗಲೇ ಅಂದ್ರೆ ಅವರು ಎಷ್ಟೊಂದು ಆನೆಸ್ಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಒಂದು ಸರಳವಾದ ವ್ಯಕ್ತಿ ಮತ್ತೆ ಎಷ್ಟೊಂದು ವಿಧೇಯತೆಯಿಂದ ಇದ್ದಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ಅದರಿಂದ ಏನ್ ಮಾಡ್ತಾರೆ, ಅವನಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಗಿರಿರಾಜ್ ಹೇಳ್ತಾ ಇದ್ದಾರೆ, ಶೀಲ ಪ್ರಭುಪಾದರು ಕೇಳಿದರು, ನೀನ್ ಇದನ್ನು ಕೈಗೊಳ್ಳುವಿಯಾ ಗಿರಿರಾಜ? ನಾನೆಂದೆ ಆಗ್ಲಿ ಅಂದ್ರೆ ಗಿರಿರಾಜಿಗೆ ಹೇಳ್ತಾ ಇದ್ದಾರೆ, ನೀನ್ ಮೇಲಿಂದ ಈ ಮುಂಬೈ ಇದನ್ನ ನಿರ್ವಹಣೆ ಮಾಡ್ತೀಯಾ, ಮೇಂಟೈನ್ ಮಾಡ್ತೀಯಾ ಎಲ್ಲಾ ಕೆಲ್ಸಗಳನ್ನ ಅಂತ ಕೇಳ್ತಾರೆ. ನೀವು ಹೇಗೆ ಹೇಳಿದಾರೆ ಹಾಗೆ ನನಗೆ ಆ ಬಗ್ಗೆ ಅಷ್ಟೇನು ಅಂತ. ಅದಕ್ಕೆ ಒಪ್ಕೋತಾರ ಅವರು. ಪ್ರಭುಪಾದ್ರೆ ನೀವು ಏನ್ ಹೇಳ್ತೀರಾ ಅದನ್ನ ನಾವು ಮಾಡ್ತೀವಿ, ಆದ್ರೆ ಗುರುವಿಗೆ ಶರಣಾಗತನಾಗಿರ್ಬೇಕೆಂದು ಅವ್ರು ಏನು ಹೇಳಿದ್ರು ಮಾಡಲು ಸಿದ್ಧನಾಗಿರ್ಬೇಕೆಂದು ನಾನು ತಿಳಿದಿದ್ದೆ. ಆದ್ರಿಂದ ನಾನು ಒಪ್ಕೊಂಡೆ. ಪ್ರಭುಪಾದ್ರು ಹೇಳಿದ್ರು, ಒಳ್ಳೆಯ ನಿರ್ವಹಣೆ ಎಂದರೆ ಮಾಡಬೇಕಾದನ ಅಂದ್ರೆ ಇಲ್ಲಿ ಒಳ್ಳೆಯ ನಿರ್ವಹಣೆ ಮಾಡ್ಬೇಕು ಅಂತ ಅರ್ಥ ಏನು ಅಂದ್ರೆ ಅಲ್ಲಿ ಏನೇನ್ ಕೆಲ್ಸಗಳಿದೆ ಅದನ್ನ ಮಾಡ್ಕೊಂಡು ಹೋಗು ಅಷ್ಟೇನೆ ಅಂತ ಹೇಳ್ತಾರೆ. ಆ ಬಳಿಕ ನಾನು ಶೀಲ ಪ್ರಭುಪಾದನ್ ಕಾಣಲು ಹೋದೆ. ಅವರು ತಮ್ಮ ಇಳಿಮೇಜಿನ ಹಿಂದೆ ಕೂತಿದ್ದರು. ಅವರೆಂದರು, ಈಗ ಸಂಪೂರ್ಣ ಹೊಣೆಗಾರಿಕೆ ನಿನ್ನ ಮೇಲಿದೆ. ಅದನ್ನು ಕೇಳಿದಾಗ ನಾನು ಹಿಂದೆದ್ದೆ, ಏಕೆಂದರೆ ಜವಾಬ್ದಾರಿಗಳನ್ನ ಹೊರುವುದು ನನಗೆ ನೋಡಿಲ್ಲ. ಅಂದ್ರೆ ಅವರಿಗೆ ಯಾವಾಗ ಪ್ರಭುಪಾದರು ಒಂದು ಜವಾಬ್ದಾರಿಯನ್ನು ಕೊಡ್ತಾರೋ ಅವರಿಗೆ ಹಿಂಜರಿಕೆ ಆಗುತ್ತೆ. ಯಾಕೆಂದ್ರೆ ಈ ತರ ಜವಾಬ್ದಾರಿಯನ್ನ ಅವ್ರು ಯಾವತ್ತೂ ಮಾಡಿರ್ಲಿಲ್ಲ, ಯಾವತ್ತೂ ವಹಿಸ್ಕೊಂಡಿರ್ಲಿಲ್ಲ. ಅದಕ್ಕೆ ಅವ್ರು ನಾನ್ ಮಾಡ್ತೀನೋ ಇಲ್ಲೋ ಒಂಥರ ಅವ್ರಿಗೆ ಹಿಂಜರಿಕೆ ಆಗುತ್ತೆ. ಪ್ರಭುಪಾದ ಮುಂಬೈಯಲ್ಲಿದ್ದಾಗ ಹ್ಯಾನ್ಸ್ಕಿನ್ಮನ್ ಎಂಬ ಹಾಲಿನ ಯುವಕ ವಾಸ್ತುಶಿಲ್ಪಿಯೊಬ್ಬನು ಅವರ ಪ್ರವಚನ ಆಲಿಸಲು ಬಂದಿದ್ದನು. ಕೃಷ್ಣ ಪ್ರಜ್ಞೆಯಲ್ಲಿ ಅವನಿಗೆ ಆಸಕ್ತಿ ಉಂಟು. ಅಂದ್ರೆ ಪ್ರಭುಪಾದ್ ಮುಂಬೈಯಲ್ಲಿದ್ದಾಗ ಒಬ್ಬ ಆರ್ಕಿಟೆಕ್ಟ್ ಬಂದಿರ್ತಾನೆ ಅವರ ಒಂದು ಪ್ರವಚನ ಕೇಳಕ್ಕೆ. ಅವನು ಆರ್ಕಿಟೆಕ್ಟ್ ಆಗಿತ್ತಲ್ಲ, ಪ್ರಭುಪಾದ್ ಅವನನ್ನು ಭಕ್ತನಾಗಲು ಮತ್ತು ಮುಂಬೈಯಲ್ಲಿ ಹರೇ ಕೃಷ್ಣ ನಗರವನ್ನು ನಿರ್ಮಿಸುವಲ್ಲಿ ಅವನಿಗೆ ಕೇಳ್ತಾ ಇದ್ದಾನೆ, ನಿನ್ ಭಕ್ತ ಆಗು ಮತ್ತೆ ಹರೇ ಕೃಷ್ಣ ನಗರವನ್ನು ನಿರ್ಮಿಸುವಲ್ಲಿ ಅಂದ್ರೆ ನೀನು ನನಗೆ ನೆರವಾಗು ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಏನ್ ಹೇಳ್ತಾನೆ, ಅವ್ನು ಆರ್ಕಿಟೆಕ್ಟ್ ಅಲ್ವಾ, ಅದಕ್ಕೆ ನೀನ್ ನಕ್ಷೆಗಳನ್ನು ಮಾಡ್ಕೊಡು ಅಂತ ಹೇಳ್ತಾರೆ. ಹ್ಯಾನ್ಸ್ ಹೇಳ್ತಾ ಇದ್ದಾರೆ, ಅವ್ರು ಯಾರಿದಾರಲ್ಲ ಆರ್ಕಿಟೆಕ್ಟ್ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಹೇಳಿದರು, ಗಮನವಿಟ್ಟು ಕೇಳಿಸ್ಕೊ. ಕೃಷ್ಣನ ನಿನ್ನನ್ನಿಲ್ಲಿಗೆ ಕಳಿಸಿದ್ದಾನೆ. ಅವನಿಗಾಗಿ ನೀನು ಈ ದೇವಾಲಯಗಳ ವಿನ್ಯಾಸಗಳನ್ನು ರೂಪಿಸಬೇಕು. ನೀನು ಅಂಜದೆ ಅಂದ್ರೆ ಅವರಿಗೆ ಹೇಳ್ತಾ ಇದ್ದಾರೆ, ಒಂಥರ ಆರ್ಡರ್ ತರನೇ ಮಾಡ್ತಾ ಇದ್ದಾರೆ. ನೀನ್ ಗಮನ ಇಟ್ಟು ಕೇಳಿಸ್ಕೊ, ನಿನ್ನನ್ನಿಲ್ಲಿಗೆ ಕೃಷ್ಣ ಕಳ್ಸಿದ್ದಾನೆ. ನೀನೇನ್ ಮಾಡು ಅಂದ್ರೆ ಈ ದೇವಾಲಯದ ಒಂದು ವಿನ್ಯಾಸವನ್ನು ಅಂತ ಒಂದು ಡ್ರಾಯಿಂಗ್ ಅಥವಾ ಆರ್ಕಿಟೆಕ್ಟ್ ಮಾಡಿ ಕೊಡು. ಯಾವ ತರ ಬಿಲ್ಡಿಂಗ್ ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ಬೇಕು ಅನ್ನೋದೆಲ್ಲ ನೀನು ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲಸ ಮಾಡ್ಬೇಕು ಅಂತ ಅವನಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಸಂಪೂರ್ಣ ಶರಣಾಗತ ಅಂದ್ರೆ ಅವ್ರಿಗೆ ಅವ್ರ ಪ್ರಭುಪಾದ ಮಾತನ್ನ ಕೇಳ್ತಾ ಇದ್ದಾನೆ. ಅದು ನನಗೊಂದು ದಿವ್ಯಾನಂದ ಗಳಿಗೆ ಆಯ್ತು. ಅವನಿಗೆ ತುಂಬಾ ಸಂತೋಷ ಆಗುತ್ತೆ ಈ ತರ ಅಂತ ಹೇಳ್ತಾ ಇದಾರೆ. ಪ್ರಭುಪಾದರು ಯಾವಾಗ ನಿನ್ಗೆ ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಅವರ ಇಳಿಮೇಜಿನ ಮೇಲೆ ಛಾಯಾಚಿತ್ರಗಳ ರಾಶಿ ಉಂಟು. ಅವರು ಪ್ರಭುಪಾದರ ಟೇಬಲ್ ಮೇಲೆ ಸುಮಾರು ಒಂದು ಪಿಕ್ಚರ್ಗಳಿರುತ್ತೆ. ಅದ್ರದ್ದ ಅವುಗಳನ್ನ ಅವನಿಗೆ ಕೊಟ್ಬಿಟ್ಟು ಹೇಳ್ತಾರೆ, ಇದು ಬೃಂದಾವನದ ಹೊಸ ಗೋವಿಂದಜಿ ದೇವಾಲಯ ಅಂದ್ರೆ ಹೇಳ್ತಾರೆ, ಹೊಸದಾಗಿ ಗೋವಿಂದಜಿಗೆ ದೇವಸ್ಥಾನ ಮಾಡ್ತಾ ಇದ್ದಲ್ಲ ಅದರದ್ದು ಒಂದು ಪಿಕ್ಚರ್ಗಳಿದ್ದು ಛಾಯಾಚಿತ್ರಗಳಾಗಿವೆ. ಅವರೆಂದರು, ನೀನು ಈ ರೀತಿಯ ವಿನ್ಯಾಸವನ್ನ ಇದೇ ತರದೇ ವಿನ್ಯಾಸ ರೂಪಿಸಿಕೊಂಡ ಈ ಒಂದು ಅಳತೆಗೆ ಏನಿರ್ತಲ್ಲ ಆ ಮೆಷರ್ಮೆಂಟ್ ಇದಕ್ಕೆ ನೀನ್ ಈ ತರ ಒಂದು ಪಿಕ್ಚರ್ಗಳನ್ನ ಡ್ರಾ ಮಾಡಿ ಕೊಡ್ಬೇಕು ಅಂತ ಹೇಳ್ತಾರೆ. ಅವ್ರು ನನಗೆ ಬೆರಳಚ್ಚು ಮಾಡುವ ಕಾಗದವನ್ನು ಕೊಟ್ಟು ಅವ್ನಿಗೊಂದು ಪೇಪರ್ ಕೊಟ್ಬಿಟ್ಟು ಇದರಲ್ಲಿ ನೀನು ಡ್ರಾ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಮೇಲೆ ಅವ್ರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರದ್ಯುಮ್ನ ಮತ್ತೆ ಶ್ಯಾಮ್ ಸುಂದರ ಅಲ್ಲಿರ್ತಾರೆ. ಅವ್ರ ಮಧ್ಯೆ ಇವ್ರನ್ನ ಕೂಡಿಸ್ಬಿಟ್ಟು ನೀನ್ ಚಿತ್ರ ಬರಿ ಅಂತ ಹೇಳ್ತಾರೆ.
ಗಿರಿರಾಜ ಮತ್ತು ಇತರರು ನಿರ್ಮಾಣ ಕಾರ್ಯಕ್ಕಾಗಿ 64 ಲಕ್ಷ ರೂಪಾಯಿ ಸಂಗ್ರಹಿಸಬೇಕಾಗಿದೆ ಎಂದು ಪ್ರಭುಪಾದರು ಹೇಳಿದ್ರು. ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ 64 ಲಕ್ಷ ರೂಪಾಯಿ ಬೇಕಾಗಿದೆ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆಮೇಲೆ ಹೆಂಗೆ ನಾವು ಇದನ್ನ ಕಲೆಕ್ಟ್ ಮಾಡೋದು ಅಂತ ಅವರಲ್ಲಿ ಒಂಥರ ಅನ್ಕೊಳ್ತಾರೆ, ಯಾವ ತರ ನಾವು ಈ 64 ಲಕ್ಷ ಅಮೌಂಟ್ ನ ನಾವು ಕೂಡ್ಸೋದು ಅಂತ. ಆವಾಗ ಪ್ರಭುಪಾದರು ಒಂದು ಐಡಿಯಾ ಕೊಡ್ತಾರೆ ಅವರಿಗೆ. ಏನಂತ ಹೇಳಿದ್ರೆ, ಈಗ ಅಲ್ಲಿ ಅತಿಥಿ ಕೋಣೆಯನ್ನ ಕಟ್ಸಿದೀವಿ ನಾವು. ಈಗ ನಮ್ಮ ಮಂಗಳೂರು ಟೆಂಪಲ್ ಅಲ್ಲೂ ಅದೇ ತರಾನೇ ಮಾಡಿದ್ದಾರೆ ಆಕ್ಚುಲಿ, ಅಲ್ವಾ? ಅದೇ ತರ ಅಂದ್ರೆ ಅಲ್ಲಿ ಅತಿಥಿ ಕೋಣೆಗಳನ್ನ ನಾವು ಕಟ್ಸೋಣ. ಅದ್ರಲ್ಲಿ ಆಜೀವ ಪರ್ಯಂತ ಯಾರು ಅಲ್ಲಿ ತಮ್ಮ ಉಪಯೋಗ ಅಂದ್ರೆ ಗೆಸ್ಟ್ ಹೋಗ್ತಾರ, ಅವ್ರು ಬಂದಾಗ ಅಲ್ಲಿ ಉಳ್ಕೋಬಹುದು ಅಂತವ್ರು ಬರ್ತಾರ, ಅವ್ರಿಗೆ ಇಷ್ಟು ಇದು ಅಂತ. ಅದಕ್ಕೆ ಏನ್ ವರ್ಡ್ ಯೂಸ್ ಮಾಡ್ತಾರೆ ಅಂದ್ರೆ ಬೇನ್ಸ್ ನಾಮ್ ಅಂತಂದ್ರೆ ಗೆಸ್ಟ್ ಹೌಸ್ ತರ ಮಾಡೋದು. ಅಲ್ಲಿ ಅದನ್ನ ಪರ್ಚೇಸ್ ಮಾಡೋದು, ಅವ್ರಂದ್ರೆ ಯಾರು ಇಷ್ಟ ಇರ್ತಾರಲ್ಲ ಅವ್ರು ಅದನ್ನ ಪರ್ಚೇಸ್ ಮಾಡೋದು. ಅದಕ್ಕೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಇರ್ತಲ್ಲ, ಅಷ್ಟು ಕೊಟ್ಟು ಅವ್ರು ತಮ್ಮ ಒಂದು ಗೆಸ್ಟ್ ಹೌಸ್ ನ ಬುಕ್ ಮಾಡ್ಕೊಳ್ಳೋದು. ಅಂದ್ರೆ ನಮ್ಗೊಂದು ಅತಿಥಿ ಗೃಹ ಕೊಡಿ ಅಂತ ಹೇಳ್ಬಿಟ್ಟು ಈ ತರ ನಾವು ಒಂದು ಪದ್ಧತಿಯನ್ನ ಮಾಡಿ ಅಮೌಂಟ್ ನ ಕಲೆಕ್ಟ್ ಮಾಡ್ಕೋಬಹುದು. ಈ ತರ ನಾವು ಬಿಲ್ಡಿಂಗ್ ಕಟ್ಟಕ್ಕೆ ನಮ್ಗೆ ಫಂಡ್ಸ್ ಕಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಅಂತ ಒಂದು ಪ್ಲಾನ್ ಅನ್ನ ಹೇಳ್ತಾರೆ. ಆದರೆ ತಕ್ಷಣದ ಹೆಜ್ಜೆ ಎಂದರೆ ಜಮೀನನ್ನು ಪಡೆಯುವುದಾಗಿತ್ತು. ಆದ್ರೆ ಇನ್ನ ಜಮೀನು ಅವ್ರ ಪೊಸೆಷನ್ ಬಂದಿಲ್ಲ. ಅವರು ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಆದರೆ ನಿರ್ಮಾಣಕ್ಕೆ ಮೊದಲು ಅವರು ಸ್ವಾಮ್ಯ ಪತ್ರವನ್ನು ಪಡೆದುಕೊಳ್ಳಬೇಕಾಗಿತ್ತು. ಮಿಸ್ಟ್ರಿಗೆ ನೀವು ಹೇಳಿದಾಗಲೇ ಸ್ವಾಮ್ಯ ಪತ್ರವನ್ನು ನೀಡಬೇಕಾಗಿತ್ತು. ಆದ್ದರಿಂದ ಲಿಖಿತ ಕರಾರಿನ ಪ್ರಕಾರ ನಡೆದುಕೊಂಡು ಕೂಡಲೇ ಸ್ವಾಮ್ಯ ಪತ್ರವನ್ನು ನೀಡಬೇಕೆಂದು ಮಿಸ್ಟರ್ ಎನ್ ಅವರನ್ನು ಒತ್ತಾಯಿಸಲು ಪ್ರಭುಪಾದರು ಹೇಳಿದ್ರೆ, ಅವ್ರಿಗೇನು ಪೊಸೆಷನ್ ಲೆಟರ್ ಆದ್ರೆ ಅವ್ರದ್ದೇನ್ ಪ್ರಾಪರ್ಟಿ ಇದರಲ್ಲಿ ಇನ್ನ ಫುಲ್ ಡಾಕ್ಯುಮೆಂಟ್ಸ್ ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅದನ್ನ ಕೊಡಿ ಅಂತ ಹೇಳ್ಬಿಟ್ಟು ಮಿಸ್ಟರ್ ಎನ್ ಗೆ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಟೆಂಪಲ್ ಕಟ್ಬೇಕಂದ್ರೆ ಇದೆಲ್ಲ ಬೇಕಲ್ವಾ, ಪೇಪರ್ಸ್ ಎಲ್ಲ ಬೇಕಲ್ವಾ, ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಮುಂಬೈಯಲ್ಲಿನ ತಮ್ಮ ಕೊನೆಯ ಪ್ರವಚನದಲ್ಲಿ ಪ್ರಭುಪಾದರು ಬೃಂದಾವನದ 6 ಮಂದಿ ಗೋಸ್ವಾಮಿಗಳ ಬಗ್ಗೆ ಮತ್ತೆ ಕೃಷ್ಣನೊಂದಿಗಿರುವರು ಹಂಬಲಿಸಿ ಅವರು ಅನುಭವಿಸ ದಿವ್ಯಾನಂದ ಬಗ್ಗೆ ಮಾತನಾಡಿದರು. ಅಂದ್ರೆ ಮುಂಬೈನಲ್ಲಿ ಕೊನೆಯ ಪ್ರವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವರು ಗೋಸ್ವಾಮಿಗಳ ಬಗ್ಗೆ ಹೇಳ್ತಾರೆ. ಬೃಂದಾವನದಲ್ಲಿ ಹೇಗೆ ಗೋಸ್ವಾಮಿಗಳು ತಮ್ಮ ಜೀವನವನ್ನ ಮಾಡ್ತಾ ಇದ್ರು, ಮತ್ತೆ ಅಲ್ಲಿ ಅವ್ರು ಹೇಗೆ ಅವ್ರ ಜೀವನ ಮಾಡ್ತಿದ್ದಾರೆ, ಹೇಗಳನ್ನ ಅವ್ರು ಎಷ್ಟು ಕಷ್ಟ ಸುಖಗಳನ್ನ ಅನುಭವಿಸಿದ್ರು ಅದನ್ನೆಲ್ಲ ಮಾತಾಡ್ತಾರೆ ಅವರು. ಸ್ವತಃ ಪ್ರಭುಪಾದರು ದೀರ್ಘಕಾಲ, ಅದಕ್ಕೆ ಇವರು ಶಿಷ್ಯರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಪ್ರಭುಪಾದರು ಈಗ ಒಂದು ದೀರ್ಘಕಾಲವಾಗಿ ಭಾರತವನ್ನು ಬಿಟ್ಟು ಹೋಗುತ್ತಿದ್ದರಿಂದ ಅವರು ಈ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಅನ್ಕೊಳ್ತಾರೆ. ಇದು ಮುಂಬೈನಲ್ಲಿ ಮಾತಾಡಿದ್ದಾರೆ. ಆಕ್ಚುಲಿ ಮುಂಬೈನಲ್ಲಿ ಅದೇ ಕೊನೆಯ ಪ್ರವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವರು ಗೋಸ್ವಾಮಿಗಳ ಬಗ್ಗೆ ಹೇಳ್ತಾರೆ, ಅವರ ಬಂದು ಎಷ್ಟು ಕಷ್ಟ ಸುಖಗಳನ್ನ ಅನುಭವಿಸಿದ್ರು ಗೋಸ್ವಾಮಿಗಳು ಅಂತ. ಅಂದ್ರೆ ಶಿಷ್ಯರು ಅನ್ಕೋತಾರೆ, ಇವರು ಒಂದು ಭಾರತವನ್ನು ಬಿಟ್ಟು ಹೋಗ್ತಾ ಇದಾರಲ್ವಾ, ಅದಕ್ಕಾಗಿ ತಮ್ಮ ಒಂದು ಹಿಂದಿಂದೆಲ್ಲ ಆತರ ಅಂದ್ರೆ ಗೋಸ್ವಾಮಿಗಳು ಹೇಗಿದ್ರು ಅದೇ ತರ ನಾವುಗಳು ಒಂದು ಸಹನೆ ಎಲ್ಲ ಇರ್ಬೇಕು ಅನ್ನೋ ತರ ಇರ್ಬೇಕು ಅನ್ನೋ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ದೀರ್ಘಕಾಲ ಭಾರತವನ್ನು ಬಿಟ್ಟು ಹೋಗುತ್ತಿದ್ದರಿಂದ ಅವರು ಈ ಬಗ್ಗೆ ಮಾತನಾಡಿದ್ರು ಅವರ ಕೆಲವು ಶಿಷ್ಯರಿಗೆ ಅನಿಸಿತು. ಮರುದಿನ ವಿಮಾನ ನಿಲ್ದಾಣದಲ್ಲಿ ಪ್ರಭುಪಾದರು ಈಗ ಹೊರಟಿದ್ದಾರೆ. ಅವರಾಗ್ಲೇ ಪ್ರಭುಪಾದರು ಆಸ್ಟ್ರೇಲಿಯಾಗೆ ಹೊರಡಲು ವಿಮಾನಕ್ಕಾಗಿ ಕಾಯುತ್ತಿರುವಂತೆ ಅವರಿಗೊಂದು ಸಂತೋಷದ ಬೀಳ್ಕೊಡುಗೆ ನಡೀತು. ಅವ್ರಿಗೊಂದು ಅಲ್ಲಿ ಅಂದ್ರೆ ಅವ್ರನ್ನ ಸಂತೋಷವಾಗಿ ಅವರನ್ನ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ ವಿಮಾನ ನಿಲ್ದಾಣದಲ್ಲಿ ಇದ್ದಾರೆ, ಆಸ್ಟ್ರೇಲಿಯಾಗೆ ಹೊರಟಿದ್ದಾರೆ. ಈಗ ಅಲ್ಲಿ VIP ಕೊಠಡಿಲಿ ಅವ್ರು ಕೂತ್ಕೊಂಡಿದ್ದಾರೆ. ಅಲ್ಲಿ ಲಾಂಜ್ ಇರುತ್ತಲ್ಲ, ಅಲ್ಲಿ ಇದ್ರಲ್ಲಿ ಏರ್ಪೋರ್ಟ್ ಇದ್ರಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ನೋಡ್ತಾರೆ, ಅಲ್ಲಿ ಎಲ್ಲ ಭಕ್ತರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಕೀರ್ತನೆಯನ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಪ್ರಭುಪಾದರಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಇದೇ ರೀತಿ ಕೀರ್ತನೆಗಳನ್ನು ನಡೆಸುತ್ತೂ ಹೋದರೆ ನಮ್ಮ ಮುಂಬಯಿಯ ಯೋಜನೆಯು ಫಲಪ್ರದವಾಗುತ್ತದೆ ಎಂದು ಅವರು ಭಕ್ತರಿಗೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಇದೇ ತರ ಕೀರ್ತನೆ ಮಾಡ್ತಾ ಇದ್ರೆ ನಾವೇನ್ ಪ್ಲಾನ್ ಮಾಡ್ಕೊಂಡಿದೀವಲ್ಲ, ನಾವೇನ್ ದೇವಾಲಯವನ್ನ ಕಟ್ಟಿಸ್ತೀವಿ ಅಂತ ಅದು ಚೆನ್ನಾಗಿ ನಮ್ಗೆ ಫಲಪ್ರದವಾಗುತ್ತೆ. ಅದ್ ನಡೆಯೋದ್ರಲ್ಲಿ ನಮ್ಗೆ ಏನು ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಷ್ಟರಲ್ಲಿ ಶ್ರೀಮತಿ ಎನ್ ಅಂದ್ರೆ ಯಾರು ಜಮೀನಿನ ಒಡೆಯ ಇದಾರಲ್ಲ, ಓನರ್ ಇದಾರಲ್ಲ, ಅವರ ಮಿಸ್ಟರ್ ಎನ್ ಅವರ ಹೆಂಡತಿ ಅಲ್ಲಿ ಬಂದಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ನೀವು ಸಹ ನಮ್ಮ ಒಂದು ಇದಕ್ಕೆ ನೀವು ಸೇರ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ನಮ್ಮಲ್ಲಿಗೆ ಒಬ್ಬರಾಗುತ್ತಿದ್ದೀರಿ ಅಂತ ಹೇಳಿ ಹೇಳ್ತಾರೆ. ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾಳೆ ಓದ್ತೀನಿ ಮಾತಾಜಿ. ಆಮೇಲೆ ಸ್ವಲ್ಪ ಓಕೆ. ವರದ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. ಭೌತಿಕ ವಾಸ್ತವತೆಯಲ್ಲಿ ಆಧ್ಯಾತ್ಮಿಕ ದರ್ಶನವನ್ನು ತಂದು
ಭೌತಿಕ ಪ್ರಪಂಚದ ಒಂದು ಭಾಗವನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಸಹ ಆಧ್ಯಾತ್ಮಿಕ ವಾಸ್ತವತೆಯನ್ನು ಗ್ರಹಿಸುವಂತೆ ಮಾಡುವ ಅಸಾಧಾರಣ ಸಾಮರ್ಥ್ಯ ಪ್ರಭುಪಾದರಿಗಿತ್ತು. ಇದು ಪ್ರಭುಪಾದರ ನಿರಂತರ ಪ್ರಯತ್ನವಾಗಿತ್ತು. ಬಹಳಷ್ಟು ಸಲ ಆಧ್ಯಾತ್ಮವಾದಿಯು ಭೌತಿಕ ಜಗತ್ತಿನೊಂದಿಗೆ ವ್ಯವಹರಿಸಲು ಹಿಂಜರಿಯುತ್ತಾನೆ, ಏಕೆಂದರೆ ತಾನು ಆಧ್ಯಾತ್ಮಿಕವಾಗಿ ದುರ್ಬಲಗೊಳ್ಳಬಹುದೆಂಬ ಭಯ ಅವನಿಗಿರುತ್ತದೆ. ಆದ್ದರಿಂದ ವೈದಿಕ ಪ್ರತಿಬಂಧಕಾಜ್ಞೆಗಳು ಆಧ್ಯಾತ್ಮವಾದಿಗೆ ಹಣ ಮತ್ತು ಲೌಕಿಕ ವ್ಯಕ್ತಿಗಳಿಂದ ದೂರವಿರಲು ಎಚ್ಚರಿಕೆ ನೀಡುತ್ತವೆ. ಆದರೆ ಶ್ರೀಲರೂಪ ಗೋಸ್ವಾಮಿಯವರು ಬೋಧಿಸಿದ ತತ್ವಗಳನ್ನು ಅನುಸರಿಸುತ್ತಿದ್ದ ಪ್ರಭುಪಾದರು ಪ್ರತಿ ಭೌತಿಕ ವಸ್ತುವು ಸಹ ಕೃಷ್ಣ ಸೇವೆಗೆ ಯಾಗಬಲ್ಲ ಸೂಕ್ತ ಶಕ್ತಿಯನ್ನು ಹೊಂದಿರುವುದನ್ನು ಮತ್ತು ಆ ರೀತಿಯಲ್ಲಿ ತನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಅದು ಮತ್ತೆ ಗಳಿಸಬಲ್ಲದು ಎಂಬುದನ್ನು ಮನಗಂಡಿದ್ದರು. ಈ ತತ್ವವನ್ನು ಅನುಸರಿಸುವ ಪರಿಣತ ಭಕ್ತರು ತೋರಿಕೆಗೆ ಭೌತಿಕ ಪ್ರಪಂಚದಲ್ಲಿ ಕಾರ್ಯನಿರತರಾಗಿದ್ದರೂ ಸಹ ಸದಾ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸಂಪರ್ಕ ಬಲ್ಲವನಾಗಿರುತ್ತಾನೆ. ಅಂತಹ ಭಕ್ತನಿಗೆ ಯಾವುದು ಪ್ರಾಪಂಚಿಕವಲ್ಲ. ವೈದಿಕ ಧರ್ಮಗ್ರಂಥಗಳಲ್ಲಿ ಮಹಾಭಕ್ತನಾದ ನಾರದ ಮುನಿಯನ್ನು ಚಿಂತಾಮಣಿ ಎಂದು ಕರೆಯಲಾಗಿದೆ, ಏಕೆಂದರೆ ಆತನು ಪ್ರಾಪಂಚಿಕರನ್ನು ಭಕ್ತರನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು. ಚಿಂತಾಮಣಿಯು ಕಬ್ಬಿಣವನ್ನು ಬಂಗಾರವನ್ನಾಗಿ ಪರಿವರ್ತಿಸುವಂತೆ ನಾರದ ಮುನಿಯು ಒಬ್ಬ ಪಶು ಪ್ರವೃತ್ತಿಯ ಬೇಡನನ್ನು ಸಹ ಪರಿಶುದ್ಧ ವೈಷ್ಣವನನ್ನಾಗಿ ಪರಿವರ್ತಿಸಬಲ್ಲವನಾಗಿದ್ದನು. ಗತಕಾಲದಲ್ಲಿ ಅಂತಹ ಅದ್ಭುತ ಕಾರ್ಯಗಳನ್ನು ಮಾಡಿದ ನಾರದ ಮುನಿಯನ್ನು ವೇದಗಳು ಕೊಂಡಾಡುವಂತೆ ಈ ಕಾಲದಲ್ಲಿ ಶ್ರೀಲಾ ಪ್ರಭುಪಾದರು ಸಹ ಒಂದು ಸುಪ್ತ ಶಕ್ತಿಯ ಸ್ಪರ್ಶಮಣಿಯೇ ಆಗಿದ್ದರು. ಕೃಷ್ಣ ಪ್ರಜ್ಞೆಯ ನೇರ ಬಳಕೆಯಿಂದ ಪ್ರಾಪಂಚಿಕನನ್ನು ಸಂಪೂರ್ಣ ವಿರಾಗಿಯಾದ ಕಾರ್ಯಶೀಲ ಭಗವದ್ ಭಕ್ತನನ್ನಾಗಿ ತಾವು ಪರಿವರ್ತಿಸಬಲ್ಲವೆಂಬುದನ್ನು ಅವರು ಮತ್ತೆ ಮತ್ತೆ ಮಾಡಿ ತೋರಿಸಿದ್ದರು. ಇದೀಗ ಮಾಯೆಯ ಶಿಬಿರದಿಂದ ಅನೇಕ ಭಕ್ತರಿಗೆ ದೀಕ್ಷೆ ನೀಡಿದ ಬಳಿಕ ಪ್ರಭುಪಾದರು ಈ ಭೌತಿಕ ಜಗತ್ತನ್ನು ಆದಷ್ಟು ಮಟ್ಟಿಗೂ ಚೈತನ್ಯವನ್ನಾಗಿ ಪರಿವರ್ತಿಸಲು ಆ ಭಕ್ತರನ್ನು ತೊಡಗಿಸಬೇಕೆಂದು ಬಯಸಿದರು. ತಮ್ಮ ಅತೀಂದ್ರಿಯ ದಾರ್ಶನಿಕ ಮಾತುಗಳಿಂದ ಕಲ್ಲು ಮತ್ತು ಮಾನವ ಶಕ್ತಿಗಳನ್ನು ವೈಭವೋಪೇತವಾದ ಆಧ್ಯಾತ್ಮಿಕ ದೇವಾಲಯಗಳನ್ನಾಗಿ ಪರಿವರ್ತಿಸಲು ಅವರು ಪ್ರಯತ್ನಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಹತ್ವಾಕಾಂಕ್ಷಿಗಳಾದ ಪ್ರಾಪಂಚಿಕರು ಕೆಲವೊಮ್ಮೆ ಅತೀಂದ್ರಿಯವಾದಿಗಳನ್ನು ಅನುತ್ಪಾದಕರೆಂದು ಟೀಕಿಸುತ್ತಾರೆ. ಆದರೆ ಸದಾ ಕಾರ್ಯಶೀಲರಾಗಿದ್ದ ಪ್ರಭುಪಾದರನ್ನು ಹಾಗೆ ಟೀಕಿಸಲು ಸಾಧ್ಯವಿರಲಿಲ್ಲ. ಬದಲಾಗಿ ಜನ ಅವರನ್ನು ಸನ್ಯಾಸಿಯ ವೇಷದಲ್ಲಿರುವ ಬಂಡವಾಳಶಾಹಿ ಎಂದು ಟೀಕಿಸಲು ಬಯಸುತ್ತಿದ್ದರು. ಆದರೆ ಅಂತಹ ಟೀಕೆಗಳು ಪ್ರಭುಪಾದರನ್ನು ತಡೆಗಟ್ಟಲಿಲ್ಲ. ಅವರು ತಮ್ಮ ಹಿಂದಿನ ಆಚಾರ್ಯದ ಆಸೆಗಳನ್ನು ಕಾರ್ಯಗತ ಮಾಡುತ್ತಿದ್ದರು. ಅವರು 1965ರಲ್ಲಿ ಅಮೆರಿಕೆಗೆ ಹೋಗುವ ಮೊದಲೇ ತಮ್ಮ ಶ್ರೀಮದ್ ಭಾಗವತಕ್ಕೆ ಹೀಗೆ ಮುಕ್ತಾಯ ಬರೆದಿದ್ದರು. ಆದ್ದರಿಂದ ಕಲೆ, ವಿಜ್ಞಾನ, ತತ್ವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಮನಃಶಾಸ್ತ್ರ ಮತ್ತಿತರ ಜ್ಞಾನದ ಎಲ್ಲ ಶಾಖೆಗಳು ಸಹ ಬಿಡಿಯಾಗಿ ಮತ್ತು ಇಡಿಯಾಗಿ ಭಗವತ್ ಸೇವೆಗಾಗಿ ಬಳಕೆಯಾಗಬೇಕೆಂದು ಎಲ್ಲ ಋಷಿಗಳು ಮತ್ತು ಭಗವದ್ ಭಕ್ತರು ಶಿಫಾರಸು ಮಾಡಿದ್ದಾರೆ. ಓದ್ಬೇಕಾ ಮಾತಾಜಿ ಮುಂದೆ? ಓದಿ ಒಂದೆರಡು ಪ್ಯಾರ ಇರುವುದು ಇದರಲ್ಲಿ. ಅದಕ್ಕೆ ಪ್ರಭುಪಾದರು ಭೌತಿಕ ಜಗತ್ತಿನ ಪ್ರಮುಖ ಭಾಗಗಳನ್ನು ಆಧ್ಯಾತ್ಮಿಕ ಜಗತ್ತಾಗಿ ಪರಿವರ್ತಿಸಲು ಬಯಸಿದರು. ಜುಹುವಿನಲ್ಲಿ ಒಂದು ಆಧ್ಯಾತ್ಮಿಕ ನಗರದ ನಿರ್ಮಾಣಕ್ಕೆ ತಾವು ಮಾಡುತ್ತಿದ್ದ ಪ್ರಯತ್ನವು ಮಾಯೆಯ ಮೇಲೆ ತಮ್ಮ ಒಂದು ಪ್ರಮುಖ ದಾಳಿ ಎಂದು ಅವರು ತಿಳಿದರು. ಕೆಲವೇ ತಿಂಗಳುಗಳಲ್ಲಿ ಅನೇಕ ತೊಡಕು, ತಲೆನೋವುಗಳು ಎದುರಾಗಿ ಅವರ ಯೋಜನೆಗಳನ್ನು ಬಾಧಿಸಿದ್ದವು ಮತ್ತು ಇನ್ನೂ ಹಲವು ಎದುರಾಗಲಿದ್ದವು. ಹೋರಾಟವು ಅದೇ ತಾನೇ ಪ್ರಾರಂಭವಾಗಿತ್ತು. ಕೆಲವು ಸಲ ಪ್ರಭುಪಾದರ ಶಿಷ್ಯರಿಗೆ ತಮ್ಮ ಕೆಲಸವು ತೀರಾ ಶ್ರಮದ್ದಾಗಿ ದಣಿದಿದ್ದಾಗಿ ತೋರುತ್ತಿತ್ತು. ಅವರು ದಿಗ್ಭ್ರಾಂತರಾಗುತ್ತಿದ್ದರು. ಅವರು ಆಧ್ಯಾತ್ಮಿಕ ಜೀವನಕ್ಕೆ ಆನಂದಕ್ಕಾಗಿ ಬಂದಿದ್ದರು, ವಿಹ್ವಲತೆಗಾಗಿ ಅಲ್ಲ. ಪ್ರಭುಪಾದರು ಜೊತೆಗಿದ್ದರಿಂದ ಮತ್ತು ಅವರ ನಿರಂತರ ಪ್ರೋತ್ಸಾಹದಿಂದ ಶಿಷ್ಯರು ಕುಗ್ಗದೆ ಜಗ್ಗದೆ ಏಕರೀತಿಯಿಂದ ಉಳಿದಿದ್ದರು. ಕೃಷ್ಣನಿಗಾಗಿ ಮಾಡಿದ ಸ್ವಾರ್ಥರಹಿತ ಸಮರ್ಪಣೆಯ ಅಮೃತವನ್ನು ಒಮ್ಮೆ ಸವಿದವನು ಅದಕ್ಕಿಂತ ಕಡಿಮೆಯಾದ ಯಾವುದನ್ನು ಅಂಗೀಕರಿಸುವುದಿಲ್ಲವೆಂದು ಪ್ರಭುಪಾದರಿಗೆ ಗೊತ್ತಿತ್ತು. ಭಕ್ತಿ ವಿನೋದ್ ಠಾಕೂರಂತಹ ತಮ್ಮ ಹಿಂದಿನ ಗುರುಗಳ ಮಾತುಗಳನ್ನು ನೆನಪಿಸಿ ಅವರು ತಮ್ಮ ಶಿಷ್ಯರನ್ನು ಉತ್ತೇಜಿಸುತ್ತಿದ್ದರು. ಭಕ್ತಿ ವಿನೋದ್ ಠಾಕೂರರು ಹೇಳಿದ್ದರು, ಭಕ್ತಿ ಸೇವೆಯ ಕಾಲದಲ್ಲಿ ಅನುಭವಿಸಿದ ಕಷ್ಟಗಳೇ ಅತ್ಯುನ್ನತ ಆನಂದವೆಂದು ನಾನು ಪರಿಗಣಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಉಮಾ ಕುಲಕರ್ಣಿ ಮಾತಾಜಿ ಇಲ್ಲವಾ? ಬಂತೆ. ಹಾ, ಎಲ್ಲಿಂದ ಇದು ಮಾತಾಡ್ಸಿ? ಅಲ್ಲೇ ಭೌತಿಕ ವಾಸ್ತವತೆಯ ಲಾಸ್ಟ್. ಹಾ, ಭೌತಿಕ. ಈಗ ಮುಂದುವರೆದು ಅಂದ್ರೆ ಈಗ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭೌತಿಕ ವಾಸ್ತವತೆಯಲ್ಲಿ ಆಧ್ಯಾತ್ಮಿಕ ದರ್ಶನವನ್ನು ತಂದು ಭೌತಿಕ ಪ್ರಪಂಚದ ಒಂದು ಭಾಗವನ್ನು ಅಂದ್ರೆ ಮಟೀರಿಯಲ್ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಒಂದು ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಒಂದು ಆಧ್ಯಾತ್ಮಿಕವನ್ನು ತಂದು ಭೌತಿಕ ಪ್ರಪಂಚದ ಒಂದು ಭಾಗವನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ, ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಒಂದು ಭಾಗನ ಆಧ್ಯಾತ್ಮಿಕವಾಗಿ ಪರಿವರ್ತಿಸ್ತಾ ಇದ್ದಾರೆ. ಅಂದ್ರೆ ಮುಂಬೈ ಅನ್ನೋದು ಈಗ ಒಂದು ಇದಲ್ವಾ, ಒಂದು ಭೌತಿಕ ಪ್ರಪಂಚದ ಒಂದು ಜಾಗ ಅಲ್ವಾ, ಅಲ್ಲಿ ಆಧ್ಯಾತ್ಮಿಕ ದರ್ಶನ ಅಂದ್ರೆ ಭಗವಂತನ ಒಂದು ದೇವಸ್ಥಾನವನ್ನ ತರ್ತಾ ಇದ್ದಾರೆ. ಅಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಸಹ ಆಧ್ಯಾತ್ಮಿಕ ವಾಸ್ತವತೆಯನ್ನು ಗ್ರಹಿಸುವಂತೆ ಮಾಡುವ ಅಸಾಧಾರಣ ಸಾಮರ್ಥ್ಯ ಪ್ರಭುಪಾದರಾಗಿತ್ತು. ಅಂದ್ರೆ ಒಂದು ಸಾಮಾನ್ಯ ಅಂದ್ರೆ ಅಲ್ಲಿ ಒಂದು ದೇವಸ್ಥಾನವನ್ನು ತಗೊಂಡ್ ಬಂದ್ರೆ ಸಾಮಾನ್ಯ ಮನುಷ್ಯನು ಸಹ ಅದನ್ನ ನೋಡಿದ್ರೆ ಆಧ್ಯಾತ್ಮಿಕವಾಗಿ ಒಂದು ಫೀಲಿಂಗ್ಸ್ ಬರುತ್ತೆ ಅವನಿಗೆ. ಅಲ್ಲಿ ಆಧ್ಯಾತ್ಮಿಕವನ್ನ ತರ್ತಾ ಇದ್ದಾರೆ. ಅಂದ್ರೆ ಭೌತಿಕ ಜಾಗದಲ್ಲಿ, ಭೌತಿಕ ಮುಂಬೈ ಅಂತ ಒಂದು ಜಾಗದಲ್ಲಿ ಆಧ್ಯಾತ್ಮಿಕವಾಗಿ ಒಂದು ದರ್ಶನವನ್ನ ಅಂದ್ರೆ ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜನರಿಗೆ ಆತರ ಒಂದು ಫೀಲಿಂಗ್ ಕೊಡ್ಬೇಕು ಅಂತ ಹೇಳಿ, ಅಂದ್ರೆ ಅಲ್ಲಿ ನಾವು ದೇವರನ್ನ ಕಾಣ್ಬಹುದು ಆ ಭೌತಿಕ ಇದ್ರಲ್ಲೂ ಅಂತ ಹೇಳಿ ಆ ತರ ಒಂದು ವಾಸ್ತವತೆಯನ್ನು ಗ್ರಹಿಸುವಂತೆ ಮಾಡುವ ಅಸಾಧಾರಣ ಸಾಮರ್ಥ್ಯ ಪ್ರಭುಪಾದರಿಗಿತ್ತು. ಇದು ಪ್ರಭುಪಾದರ ನಿರಂತರ ಪ್ರಯತ್ನವಾಗಿತ್ತು. ಬಹಳಷ್ಟು ಸಲ ಆಧ್ಯಾತ್ಮಿಕವಾದಿಯು ಭೌತಿಕ ಜಗತ್ತಿನೊಂದಿಗೆ ವ್ಯವಸ್ಥೆಯಲ್ಲಿ ಹಿಂಜರಿಯುತ್ತಾನೆ, ಏಕೆಂದರೆ ತಾನು ಆಧ್ಯಾತ್ಮಿಕವಾಗಿ ದುರ್ಬಲಗೊಳ್ಳಬಹುದೆಂದು ಭಯ ಅವನಿಗೆ ಇರುತ್ತದೆ. ಅಂದ್ರೆ ಯಾವಾಗ್ಲೂ ಏನಂತಾರೆ, ಈಗ ಆಧ್ಯಾತ್ಮವಾದಿಗಳು ಭೌತಿಕ ನಮ್ಗೊಂಥರ ಹಿಂಜರಿಕೆ ಆಗತ್ತಲ್ಲ, ಒಂದು ಅವ್ರ ಜೊತೆಲಿ ನಾವು ವ್ಯವಹಾರ ಮಾಡ್ಬಿಟ್ರೆ ಎಲ್ಲಿ ನಾವುನು ಒಂದು ಭೌತಿಕ ಇದಕ್ಕೆ ಸೇರ್ಕೊಂಡ್ ಬಿಡ್ತೀವಿ ಅಂತ. ಆದ್ರಿಂದ ಆತರ ಒಂದು ಅಳಕಿರುತ್ತೆ, ಒಂಥರ ಭಯ ಇರುತ್ತೆ ಅವರಿಗೆ. ಆದ್ರಿಂದ ವೈದಿಕ ಬಂಧಕಾಜ್ಞೆಗಳು ವಾದಿಗೆ ಹಣ ಮತ್ತು ಲೌಕಿಕ ವ್ಯಕ್ತಿಗಳಿಂದ ದೂರವಿರಲು ಎಚ್ಚರಿಕೆ. ಅದರಿಂದ ಏನಾಗುತ್ತೆ ಅಂದ್ರೆ, ನಾವು ವೈದಿಕ ಒಂದು ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಗ್ರಂಥಗಳಲ್ಲೆಲ್ಲ ಹೇಳುತ್ತೆ ಅಂದ್ರೆ ಆದಷ್ಟು ನಾವು ಆ ಹಣದಿಂದ ಅಂದ್ರೆ ಆಧ್ಯಾತ್ಮವಾದಿಗಳು ಏನ್ ಹೇಳ್ತಾರೆ, ಹಣ ಮತ್ತು ಒಂದು ಲೌಕಿಕ ವ್ಯಕ್ತಿಗಳಿಂದ ದೂರ ಇರಿ ಅಂತ. ಇದನ್ನ ಚೈತನ್ಯ ಮಹಾಪ್ರಭುಗಳಲ್ಲೂ ನಾವು ನೋಡಿದ್ವಿ. ಅವರು ರಾಜನನ್ನ ಇದಾರಲ್ಲ, ಅವರು ಪುರಿ ರಾಜನನ್ನ ಅವರು ಅವನನ್ನ ಮೀಟ್ ಮಾಡಕ್ ಇಷ್ಟಾನೇ ಪಡಲ್ಲ, ಯಾಕೆಂದ್ರೆ ಅವರು ಭೌತಿಕವಾದಿಯಾಗಿರ್ತಾರೆ, ಹಣವಂತರು. ಇಂಥವರ ಸಂಘ ನಮಗೆ ಬೇಡ ಅಂತ ನಾವು ಯಾವಾಗ ಆಧ್ಯಾತ್ಮಿಕತೆಯಲ್ಲಿ ಇರ್ತೀವೋ ಅವಾಗ ಇಂಥ ಸಂಘ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಶಿಲಾರೂಪ ಗೋಸ್ವಾಮಿ ಅವರು ಬೋಧಿ ತತ್ವಗಳನ್ನು ಅನುಸರಿಸುತ್ತಿದ್ದ ಪ್ರಭುಪಾದರು ಪ್ರತಿ ಭೌತಿಕ ವಸ್ತುವು ಸಹ ಕೃಷ್ಣನಡಿಗೆ ಬಳಕೆಯಾಗಬಲ್ಲ ಸುಪ್ತ ಶಕ್ತಿಯನ್ನು ಹೊಂದಿರುವುದನ್ನು ಮತ್ತು ಈ ರೀತಿಯಲ್ಲಿ ಅಂದ್ರೆ ಶಿಲಾರೂಪ ಗೋಸ್ವಾಮಿಯವರು ಹೇಳ್ತಾರಲ್ಲ, ಅನಾಸಕ್ತ ವಿಷಯ ನಿರ್ಬಂಧೆ ಕೃಷ್ಣ ಸಂಬಂಧಿ ಯುಕ್ತ ವೈರಾಗ್ಯ. ಅಂದ್ರೆ ನಮ್ಮ ಯಾವ ಒಂದು ವಸ್ತುಗಳನ್ನ ನಾವು ಭೌತಿಕವಾದದ್ದು ಅಂತ ಹೇಳಿ ನಾವು ತಿರಸ್ಕರಿಸೋ ಬದಲು ಅದನ್ನ ಆಧ್ಯಾತ್ಮಿಕಕ್ಕೆ ಊಹಿಸ್ಕೊಂಡು ಆಧ್ಯಾತ್ಮಿಕವಾಗಿ ನಾವು ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿ ಆ ಒಂದು ಆ ತರ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ನಾವು ಬಿಟ್ಬಿಡೋದು ಬೇಡ, ಭೌತಿಕ ವಸ್ತುಗಳು ಅದನ್ನ ಅಂತ ಈ ಲ್ಯಾಪ್ಟಾಪ್, ಮೊಬೈಲು, ಕಾರ್ಗಳು, ಇವನ್ನೆಲ್ಲ ನಾವು ಭೌತಿಕ ವಸ್ತುಗಳು ಅದೆಲ್ಲ ಎಂಜಾಯ್ಮೆಂಟ್ ಗೆ ಇರೋದು ಅಂತ ಹೇಳಿ ಬಿಡೋದ್ ಬೇಡ. ಅದನ್ನ ಕೃಷ್ಣನ ಸಲುವಾಗಿ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಆತರ ಒಂದು ಬಳಕೆಯನ್ನ ನಾವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ತನ್ನ ಆತ್ಮ ಸ್ವಭಾವವನ್ನು ಅದು ತತ್ವಗಳನ್ನು ಅನುಸರಿಸಿದ ಪ್ರಭುಪಾದರು ಪ್ರತಿ ಭೌತಿಕ ವಸ್ತುವು ಸಹ ಕೃಷ್ಣ ಪ್ರಜ್ಞೆಗೆ ಬಳಕೆ ಆಗುವಲ್ಲ ಸುಪ್ತ ಶಕ್ತಿಯನ್ನು ಹೊಂದಿರುವುದನ್ನು ಮತ್ತು ಆ ರೀತಿಯಲ್ಲಿ ತನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಅದು ಮತ್ತೆ ಗಳಿಸಬಲ್ಲದು ಎಂಬುದನ್ನು ಮನಗಂಡಿದ್ದರು. ಈ ತತ್ವವನ್ನು ಅನುಸರಿಸುವ ಪರಿಣಿತ ಭಕ್ತನು ತೋರಿಕೆಗೆ ಭೌತಿಕ ಪ್ರಪಂಚದಲ್ಲಿ ಕಾರ್ಯನಿರತನಾಗಿದ್ದರೂ ಸಹ ಸದಾ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸಂಪರ್ಕ ಉಳಿಸಿಕೊಳ್ಳಬಲ್ಲವನಾಗಿರ್ತಾನೆ. ಅಂತಹ ಭಕ್ತನಿಗೆ ಯಾವುದು ಪ್ರಾಪಂಚಿಕವಲ್ಲ ಅಂತ. ಅಂದ್ರೆ ನಮಗೆ ಅನ್ಸುತ್ತೆ ಇವನ್ನೆಲ್ಲ ಕಾರು ಗೀರು ಎಲ್ಲ ಮೊಬೈಲು ಮಾಡ್ತಾರೆ, ಪ್ರಭುಪಾದ್ರಿಗೂ ಅಂತಾರೆ ಎಲ್ಲರೂ, ಏನ್ ಇಷ್ಟು ಸ್ವಾಮಿ ಅಂತೀರಾ ನೀವು, ಇಷ್ಟು ದೊಡ್ಡ ದೊಡ್ಡ ಕಾರಲ್ಲೆಲ್ಲ ಓಡಾಡ್ತಿದಾರ ಅಂತ ಹೇಳ್ತಾರೆ. ಪ್ರಭುಪಾದ್ರೆ ಹೇಳ್ತಾರೆ, ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅದು ಕೃಷ್ಣ ಪ್ರಜ್ಞೆಗಾಗಿ ಅಂತ. ಅಂದ್ರೆ ನೋಡೋಲಿಕ್ಕೆ ಅನ್ಸ್ತಾ ಇರುತ್ತೆ ಅವ್ನು ಭೌತಿಕವಾಗಿ ಅವ್ನು ತುಂಬಾ ಒಂದು ಭೋಗದಲ್ಲಿದ್ದಾರೆ ಅಂತ. ಇಲ್ಲ, ಅದು ಅವರು ಕೃಷ್ಣನ ಸಲುವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಯಾರು ತಮ್ಮ ಒಂದು ನೋಡಕ್ಕೆ ನಮ್ಗೆ ಭೌತಿಕವಾಗಿದ್ದಾರೆ ಅಂತ ಅನ್ಸುತ್ತೆ ಭಕ್ತರು, ಆದ್ರೆ ಅವರು ಕೃಷ್ಣನಿಗಾಗಿ ಅವರು ಸೇವೆಯನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ವೈದಿಕ ಧರ್ಮ ಗ್ರಂಥಗಳಲ್ಲಿ ಮಹಾಭಕ್ತರಾದ
ನಾರದ ಮುನಿಯನ್ನು ಚಿಂತಾಮಣಿ ಎಂದು ಕರೆಯಲಾಗಿದೆ. ಏಕೆಂದರೆ ಆತನು ಅಂದ್ರೆ ಚಿಂತಾಮಣಿ ಚಿಂತಾಮಣಿ ಅಂತ ಹೇಳಿದ್ರೆ ನೀವು ಚಿಂತಾಮಣಿ ಅಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಮತ್ತೆ ಚಿಂತಾಮಣಿಯು ಕಬ್ಬಿಣವನ್ನು ಬಂಗಾರವನ್ನಾಗಿ ಪರಿವರ್ತಿಸುವಂತೆ ನಾರದ ಮುನಿಯು ಒಬ್ಬ ಪಶು ಪ್ರವೃತ್ತಿಯ ಬೇಡನನ್ನು ಸಹ ಪರಿಶುದ್ಧ ವೈಷ್ಣವನನ್ನಾಗಿ ಪರಿವರ್ತಿಸಬಲ್ಲವರಾಗಿದ್ದರು. ಅಂದ್ರೆ ಹೇಗೆ ನಾರದ ಮುನಿಗಳಿದಾರಲ್ಲ, ಆ ಮೃಗಾರಿ ಅನ್ನೋ ಒಬ್ಬ ಪಶು ಪ್ರವೃತ್ತಿಯ ಒಬ್ಬ ಬೇಡ ಇರ್ತಾನಲ್ಲ, ಅಂದ್ರೆ ಪ್ರಾಣಿನ ಕಡೆ ಅವನು ಏನು ಗಂಡ ಪ್ರಾಣಿಗಳನ್ನ ಅರೆಜೀವ ಮಾಡ್ಬಿಟ್ಟು ಅದ್ರ ವಿಲ್ಲುಳ ಒದ್ದಾಡುತ್ತಲ್ಲ ಅದನ್ನ ನೋಡಿ ಆನಂದ ಪಡ್ತಾ ಇರ್ತಾನೆ. ಅಂತವನ್ನ ಅವರು ಒಂದು ಭಕ್ತನನ್ನಾಗಿ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಹ ಪರಿಶುದ್ಧ ವೈಷ್ಣವನನ್ನಾಗಿ ಪರಿವರ್ತಿಸಬಲ್ಲವನಾಗಿದ್ದನು. ಗತಕಾಲದಲ್ಲಿ ಅಂತಹ ಅದ್ಭುತ ಕಾರ್ಯಗಳನ್ನು ಮಾಡಿದ ನಾರದ ಮುನಿಯನ್ನು ವೇದಗಳು ಕೊಂಡಾಡುವಂತೆ ಈ ಕಾಲದಲ್ಲಿ ಶೀಲಾ ಪ್ರಭುಪಾದರು ಸಹ ಒಂದು ಸುಪ್ತ ಶಕ್ತಿಯ ಸ್ಪರ್ಶಮಣಿಯೇ ಆಗಿದ್ದರು. ಅದೇ ತರ ನಮ್ಮ ಈ ಇದ್ರಲ್ಲಿ ಇದನ್ನ ಪ್ರಭುಪಾದರಿಗೆ ನಾವು ಒಂದು ನಾರದ ಮುನಿಯೇ ಹೋಲಿಸ್ಬೋದು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಸಹ ಒಂದು ಸ್ಪರ್ಶಮಣಿ ಇದ್ದಂತೆ. ಅವ್ರನ್ನ ಯಾರು ಅವರ ಒಂದು ಸಂಘವನ್ನು ಮಾಡ್ತಾರೋ ಅವರು ಸಹ ಪರಿಶುದ್ಧ ಭಕ್ತರಾಗೋ ಇದಿದೆ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಹೇಳ್ತಾ ಇರೋದು ಅಮೆರಿಕದಲ್ಲಿ ಎಷ್ಟು ಜನರನ್ನ ಅವರು ಎಷ್ಟು ಒಂದು ಕೀಳ ಇದ್ರಲ್ಲಿ ಇರ್ತಾರಲ್ಲ, ಒಂದು ಯಾವ್ದೋ ಒಂದು 4 ನಿಯಂತ್ರಿತ ತತ್ವಗಳನ್ನು ಅನುಸರಿಸ್ತಾ ಇರಲ್ಲ, ಅಂತವ್ರನ್ನ ಅವರು ಕೃಷ್ಣ ಪ್ರಜ್ಞೆಗೆ ತಗೊಂಡ್ ಬರ್ತಾರೆ. ಇವರು ನಾರದ ಮುನಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರು ಕೃಷ್ಣ ಪ್ರಜ್ಞೆಯ ನೇರ ಬಳಕೆಯಿಂದ ಪ್ರಾಪಂಚಿಕನನ್ನು ಸಂಪೂರ್ಣ ವಿರಾಗಿಯಾದ ಕಾರ್ಯದಲ್ಲಿ ಭಗವದ್ ಭಕ್ತನನ್ನಾಗಿ ತಾವು ಪರಿವರ್ತಿಸಬಲ್ಲವೆಂಬುದನ್ನು ಅವರು ಮತ್ತೆ ಮತ್ತೆ ಮಾಡಿದ ಅಂದ್ರೆ ಅದೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನು ಹೇಳಿದ ಮಾತಾಜಿ? ಇಲ್ಲ ಹರೇ ಕೃಷ್ಣ. ಅಂದ್ರೆ ಭೌತಿಕದಲ್ಲಿ ಇರೋ ಭೌತಿಕವಾದಿಗಳನ್ನು ಸಹ ಆಧ್ಯಾತ್ಮಿಕ ತರ ಒಂದು ಶಕ್ತಿಯನ್ನ ಪ್ರಭುಪಾದರು ಹೊಂದಿದ್ರು. ಅವ್ರಿಗೂ ಒಂಥರ ಚಿಂತಾಮಣಿಯ ಒಂದು ಸಮಾನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ಮಾಯಾ ಶಿಬಿರದಿಂದ ಅನೇಕ ಭಕ್ತರಿಗೆ ದೀಕ್ಷೆ ನೀಡಿದ ಬಳಿಕ ಪ್ರಭುಪಾದರು ಈ ಭೌತಿಕ ಜಗತ್ತನ್ನು ಆದಷ್ಟು ಮಟ್ಟಿಗೂ ಜೀವ ಚೈತನ್ಯವನ್ನ ಪರಿವರ್ತಿಸಲು ಆ ಭಕ್ತರನ್ನು ತೊಡಗಿಸಬೇಕೆಂದು ಬಯಸಿದರು. ಅಂದ್ರೆ ಈ ಮಾಯಾ ಶಿಬಿರ ಅಂತ ಹೇಳಿದ್ರೆ ಒಂದು ಈ ಭೌತಿಕ ಪ್ರಪಂಚ ಇರ್ಬೋದು ಅಂತ ಹೇಳ್ಬೋದು. ಅಲ್ಲೊಂದು ಮಾಯಾ ಶಿಬಿರದಿಂದ ಅನೇಕ ಭಕ್ತರೆ ಅಲ್ಲೊಂದು ಶಿಬಿರ ಇದೆ, ಅದನ್ನು ಹೇಳ್ತಿದಾರೋ ಗೊತ್ತಾಗ್ತಾ ಇಲ್ಲ. ಅಥವಾ ಮಾಯಾ ಶಿಬಿರ ಅಂದ್ರೆ ಈ ಭೌತಿಕ ಪ್ರಪಂಚನೂ ಇರ್ಬೋದು. ಇದರಿಂದ ಇಲ್ಲಿ ದೀಕ್ಷೆ ಕೊಟ್ಬಿಟ್ಟು ಎಷ್ಟೋ ಜನರನ್ನ ಅವರು ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ತಮ್ಮ ಅತೀಂದ್ರಿಯ ದಾರ್ಶನಿಕ ಮಾತುಗಳಿಂದ ಕಲ್ಲು ಮತ್ತು ಮಾನವ ಶಕ್ತಿಗಳನ್ನು ವೈಭವೋಪೇತವಾದ ಆಧ್ಯಾತ್ಮಿಕ ದೇವಾಲಯಗಳನ್ನು ಪರಿವರ್ತಿಸಲು ಅವರು ಪ್ರಯತ್ನಿಸುತ್ತಿದ್ದಾರೆ ಅಂತಿದ್ರು. ಅಂದ್ರೆ ತಮ್ಮ ಒಂದು ಮಾತುಗಳಿಂದ ಏನಂದ್ರೆ ಕಲ್ಲು ಅಂತ ಹೇಳಿದ್ರೆ ವಿಗ್ರಹ, ಮತ್ತೆ ಮಾನವ ಶಕ್ತಿ ಅಂದ್ರೆ ಈ ಜನರು ಏನಿದಾರ ಇವನ್ನ ಒಂದುಗೂಡಿಸ್ಬಿಟ್ಟು, ಅಂದ್ರೆ ವಿಗ್ರಹ ಮತ್ತೆ ಮಾನವ ಶಕ್ತಿಗಳನ್ನ ಒಂದುಗೂಡಿಸ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಈಗ ದೇವಾಲಯವನ್ನ ಮಾಡ್ತಾ ಇದ್ದಾರೆ, ದೇವಾಲಯವನ್ನಾಗಿ ಮಾಡ್ತಾ ಇದ್ದಾರೆ. ಅವೆರಡು ಒಂದು ಕಾಂಬಿನೇಷನ್ ಇಂದ ಅದನ್ನ ಆಧ್ಯಾತ್ಮಿಕವಾಗಿ ಮಾಡ್ತಾ ಇದ್ದಾರೆ. ಕಲ್ಲು ಮತ್ತು ಮಾನವ ಶಕ್ತಿಯನ್ನ ವೈಭವೋಪೇತವಾದ ಆಧ್ಯಾತ್ಮಿಕ ದೇವಾಲಯವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಹತ್ವಾಕಾಂಕ್ಷಿಗಳಾದ ಪ್ರಾಪಂಚಿಕರು ಕೆಲವೊಮ್ಮೆ ಅತೀಂದ್ರಿಯವಾದಿಗಳನ್ನು ಅನುತ್ಪಾದಕರೆಂದು ಟೀಕಿಸುತ್ತಾರೆ. ಅಂದ್ರೆ ಅಂದ್ರೆ ಮಟೀರಿಯಲಿಸ್ಟ್ ಅಂದ್ರೆ ಭೌತಿಕವಾದಿಗಳೇನಿದ್ದಾರೆ ಅಂದ್ರೆ ಕೆಲವೊಮ್ಮೆ ಈ ಆಧ್ಯಾತ್ಮಿಕದಲ್ಲಿರೋರ್ನ ನೋಡಿ ಅನುತ್ಪಾದಕರಂತ ಹೇಳ್ತಾರೆ. ಅನುತ್ಪಾದಕರಂದ್ರೆ ಇವರೆಲ್ಲ ಏನು ಒಂಥರ ಕೆಲ್ಸಕ್ಕೆ ಬಾರದೇ ಇರೋರು ಅಂತ ಹೇಳಿ ಟೀಕಿಸ್ತಾರೆ. ಆದ್ರೆ ಕಾರ್ಯಶೀಲರಾಗಿದ್ದ ಪ್ರಭುಪಾದರನ್ನು ಹಾಗೆ ಟೀಕಿಸಲು ಸಾಧ್ಯವಿಲ್ಲ. ಯಾರು ಆತರ ಈ ತರ ಈ ಒಂದು ಆಧ್ಯಾತ್ಮಿಕದಲ್ಲಿ ಇದೆಯಾ ಅಂದ್ರೆ ನಿನ್ಗೇನು ಕೆಲಸ ಬಗ್ಸ ಇಲ್ಲ, ನೀನ್ ಅನ್ಪ್ರೊಡಕ್ಟಿವ್ ಅಂದ್ರೆ ಏನು ಕೆಲ್ಸಕ್ಕೆ ಬಾರ್ತವನು ಅಂತ ಹೇಳಕ್ಕೆ ಅಲ್ಲಿ ಹೇಳ್ತಾರೆ. ಆದ್ರೆ ಈ ತರ ಪ್ರಭುಪಾದರಿಗೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಬದಲಾಗಿ ಜನ ಅವರನ್ನು ಸನ್ಯಾಸಿ ವೇಷದಲ್ಲಿರುವ ಆಮೇಲೆ ಆತರ ಹೇಳಕ್ ಸಾಧ್ಯ ಇಲ್ಲ, ಅದೊಂಥರ. ಆಮೇಲೆ ಏನ್ ಹೇಳ್ತಾ ಇರ್ತಾರೆ ಅಂದ್ರೆ ಬದಲಾಗಿ ಜನ ಅವರನ್ನು ಸನ್ಯಾಸಿ ವೇಷದಲ್ಲಿರುವ ಬಂಡವಾಳಶಾಹಿ ಎಂದು ಟೀಕಿಸಲು ಬಯಸ್ತಿದ್ರು. ಆತರ ಹೇಳ್ತಿರ್ಲಿಲ್ಲಂತೆ. ಆದ್ರೆ ಏನ್ ಹೇಳ್ತಾ ಇರ್ತಾರೆ ಅಂದ್ರೆ ನೀವು ಬಂಡವಾಳ ಅಂದ್ರೆ ಸನ್ಯಾಸಿ ವೇಷದಲ್ಲಿದ್ದೀರಾ, ಆದ್ರೆ ಒಂದು ದೊಡ್ಡ ಶ್ರೀಮಂತ ಅಂದ್ರೆ ಎಲ್ಲ ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಬಂಡವಾಳಶಾಹಿ ಆಗ್ತಾ ಇದ್ದೀರಾ, ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ದೊಡ್ಡ ಶ್ರೀಮಂತ ಆಗ್ತಾ ಇದ್ದೀರಾ ಅಂತ ಹೇಳಿ ಆತರ ಟೀಕಿಸ್ತಾ ಇರ್ತಾರಂತೆ ಜನರು. ಆದ್ರೆ ಅಂತಹ ಟೀಕೆಗಳು ಪ್ರಭುಪಾದರನ್ನು ತಡೆಗಟ್ಟಿಲ್ಲ. ಅಂದ್ರೆ ಪ್ರಭುಪಾದರಿಗೆ ಅದೇನು ಅವ್ರಿಗೆ ಅದದ್ದು ತಡೆಗಟ್ಟಲ, ಅವ್ರು ಅದನ್ನ ಮನ್ಸಿಗೂ ತಗೊಳ್ತಾ ಇಲ್ಲ. ಅದರಿಂದ ಅವ್ರಿಗೇನು ತೊಂದರೆ ಅದಕ್ಕೆ ಮನ್ಸಿಗೆ ತಗೊಳ್ತಾ ಇರ್ಲಿಲ್ಲ. ಅವರು ತಮ್ಮ ಹಿಂದಿನ ಆಚಾರ್ಯರ ಆಸೆಗಳನ್ನು ಕಾರ್ಯಗತ ಮಾಡುತ್ತಿದ್ದರು. ಅವರು 1965ರಲ್ಲಿ ಅಮೆರಿಕೆಗೆ ಹೋಗುವುದರಲ್ಲಿ ತಮ್ಮ ಶ್ರೀಮದ್ ಭಾಗವತಕ್ಕೆ ಹೀಗೆ ಮುಕ್ತಾಯ ಬರೆದರು. ಅಂದ್ರೆ ಇಲ್ಲೆಲ್ಲ ಟೀಕೆ ಮಾಡ್ತಾ ಇದಾರಲ್ವಾ ಜನರು. ಅಂದ್ರೆ ನೋಡಿ ನೀವು ಅಷ್ಟೊಂದು ಹಣ ಗಳಿಸ್ತಿದ್ದೀರಾ, ಶ್ರೀಮಂತವಾಗಿದ್ದೀರಾ, ಅಂದ್ರೆ ಒಂದು ಭೋಗ ಜೀವನದಲ್ಲಿ ಇದ್ದೀರಾ, ಏನೆಲ್ಲ ಮಾತಾಡ್ತಾರಲ್ಲ.
ಅದಕ್ಕೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಕಡೆಯಲ್ಲಿ ಅವರು ಮಹಾಭಾರತದ ಒಂದು ಕಡೆ ಮುಕ್ತಾಯ ಏನ್ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಜ್ಞಾನ ಇರ್ಲಿ, ಕಲೆ ಇರ್ಲಿ, ಏನಿದ್ರು ಸಹನು ಎಲ್ಲ ಅದರಿಂದ ಕಲೆ, ವಿಜ್ಞಾನ, ತತ್ವಶಾಸ್ತ್ರ, ಭೌತಶಾಸ್ತ್ರ, ಏನು ಒಂದು ಜ್ಞಾನದ ಎಲ್ಲಾ ಶಾಖೆಗಳು ಸಹ ಬಿಡಿ ಬಿಡಿಯಾಗಿ ಮತ್ತು ಇಡೀ ಇಡಿಯಾಗಿ ಭಗವತ್ ಸೇವೆಯಾಗಿ ಬಳಕೆ ಆಗಬೇಕೆಂದು ಹೇಳ್ತಾ ಇದಾರೆ. ಏನಿರ್ಲಿ, ಯಾವ್ದು ಒಂದು ವಿಜ್ಞಾನ ಆಗ್ಲಿ, ಇದಾಗ್ಲಿ, ಯಾವ ಜ್ಞಾನಗಳು ಸಹ ಎಲ್ಲಾನು ನಾವು ಭಗವಂತನ ಒಂದು ಸೇವೆಗಾಗಿ ಬಳಕೆ ಮಾಡಬಹುದು ಅಂತೇಳಿ ಎಲ್ಲಾ ಋಷಿಗಳು ಮತ್ತು ಭಗವದ್ ಶಿಫಾರಸು ಮಾಡಿದ್ದಾರೆ. ಈ ತರ ಮಾಡ್ಬೋದು ಅಂತ ಎಲ್ಲಾ ಋಷಿಗಳು ಮತ್ತೆ ಭಗವದ್ ಭಕ್ತರು ಸಹ ಶಿಫಾರಸು ಮಾಡಿದ್ದಾರೆ. ಆದ್ರಿಂದ ಏನ್ ಹೇಳ್ತಾ ಇದ್ದಾರೆ, ನಾವು ನಮ್ಮಲ್ಲಿರೋ ಹಣ, ನಾವೇನ್ ಹಣ ಇದೆಲ್ಲ ಅದಾಗ್ಲಿ, ಅಥವಾ ನಮ್ಮಲ್ಲಿರೋ ಒಂದು ವಿದ್ಯೆ ಆಗ್ಲಿ, ಎಲ್ಲ ಅಥವಾ ನಮ್ಮಲ್ಲಿರೋ ಜ್ಞಾನ ಎಲ್ಲವನ್ನೂ ಸಹ ನಾವು ಭಗವಂತನ ಸೇವೆಗಾಗಿ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಭೌತಿಕ ಜಗತ್ತಿನ ಪ್ರಮುಖ ಭಾಗಗಳನ್ನು ಆಧ್ಯಾತ್ಮಿಕ ಜಗತ್ತಾಗಿ ಪರಿವರ್ತಿಸಲು ಬಯಸಿದರು. ಜೋಹೋವಿನಲ್ಲಿ ಒಂದು ಆಧ್ಯಾತ್ಮಿಕ ನಗರದ ನಿರ್ಮಾಣಕ್ಕೆ ತಾವು ಮಾಡುತ್ತಿದ್ದ ಪ್ರಯತ್ನವು ಮಾಯೆ ಮೇಲೆ ತಮ್ಮ ಒಂದು ಪ್ರಮುಖ ದಾಳಿ ಎಂದು ತಿಳಿದರು. ಅಂದ್ರೆ ಎಲ್ಲಾ ಭೌತಿಕ ಜಾಗಗಳು ಅಂದ್ರೆ ಮುಂಬೈ ಎಲ್ಲೆಲ್ಲಿದೆಲ್ಲ ಅಂದ್ರೆ ನಾವೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಭೌತಿಕ ಇದೆ, ಅದನ್ನ ಆಧ್ಯಾತ್ಮಿಕವಾಗಿ ಅಂದ್ರೆ ಅಲ್ಲೊಂದು ಟೆಂಪಲ್ ಮಾಡ್ಬಿಟ್ಟು ಆಧ್ಯಾತ್ಮಿಕ ಜಗತ್ತಾಗಿ ಪರಿವರ್ತಿಸಲು ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅವರು. ಮಾಯೆ ಮೇಲೆ ತಮ್ಮ ಒಂದು ಪ್ರಮುಖ ದಾಳಿ ಎಂದವರು ಇದನ್ನು ಮಾಯೆ ಎದುರಿಗೆ ಒಂದು ದಾಳಿ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಕೆಲವೇ ತಿಂಗಳುಗಳಲ್ಲಿ ಅನೇಕ ತೊಡಕು, ತಲೆನೋವುಗಳು ಎದುರಾಗಿ ಅವರ ಯೋಜನೆಗಳನ್ನು ಬಾರಿಸಿದ್ದವು ಮತ್ತು ಇನ್ನು ಹಲವು ಎದುರಾಗಲಿದ್ದವು. ಹೋರಾಟ ಅದೇ ತಾನೇ ಪ್ರಾರಂಭವಾಗಿತ್ತು. ಅಂದ್ರೆ ಈ ತರ ಅನೇಕ ಮೊದಲು ಬಂದಿತ್ತು, ಬರ್ತಾನೂ ಇದಾವೆ, ಮುಂದೆ ಬರುತ್ತೆ, ಅದನ್ನ ಎದುರಿಸ್ಬೇಕು. ಇದೆಲ್ಲ ಪ್ರಾರಂಭ ಹೋರಾಟವು ಅಂದ್ರೆ ಹೋರಾಟದಲ್ಲಿ ಇದೆಲ್ಲ ಬಂದೇ ಬರುತ್ತೆ. ಇದೆಲ್ಲ ಒಂದು ಆರಂಭದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಹೋರಾಟವು ಅದೇ ತಾನೇ ಪ್ರಾರಂಭವಾಗಿತ್ತು. ಕೆಲವು ಸಲ ಪ್ರಭುಪಾದರ ಶಿಷ್ಯರಿಗೆ ತಮ್ಮ ಕೆಲಸವು ತೀವ್ರ ಶ್ರಮದ್ದಾಗಿ ದಣಿವಿನದ್ದಾಗಿ ತೋರುತ್ತಿತ್ತು. ಅವರು ದಿಗ್ಭ್ರಾಂತರಾಗುತ್ತಿದ್ರು. ಅಂದ್ರೆ ಇಷ್ಟೆಲ್ಲ ಪ್ರಭುಪಾದರು ಮಾಡ್ತಿದಾರಲ್ಲ, ಅವ್ರಿಗೆ ಅನ್ಸ್ತಾ ಇರುತ್ತೆ ಇದು ನಾವೆಲ್ಲ ಅನ್ನೆಸೆಸರಿಯಾಗಿ ಮಾಡ್ತಿದೀವಾ ಅಂತ ಹೇಳಿ ಒಂಥರ ಅವ್ರಿಗೆ ಒಂಥರ ಶ್ರಮ ತುಂಬಾ ಒಂಥರ ಇದಾಗ್ಬಿಡ್ತಿರ್ತಾರೆ, ಸುಸ್ತಾಗ್ತಿರ್ತಾರೆ, ಎಲ್ಲ ತಮ್ಮ ಒಂದು ಶಕ್ತಿನೇ ಕುಂದು ಹೋಗ್ತಾ ಇರುತ್ತೆ, ಆಮೇಲೆ ಸ್ಟ್ರೆಸ್ ಆಗ್ತಾ ಇರುತ್ತೆ. ಅದೇ ಅವ್ರು ಅನ್ಕೊಳ್ತಾರೆ ಇದೆಲ್ಲ ಯಾಕೆ ಅನ್ನೋ ಒಂದು ಭಾವನೆ ಅವ್ರಿಗೆ ಬರ್ತಾ ಇರುತ್ತೆ. ಅವರು ಆಧ್ಯಾತ್ಮಿಕ ಜೀವನಕ್ಕೆ ಆನಂದಕ್ಕಾಗಿ ಬಂದರು. ಅವ್ರು ಅನ್ಕೋತಾ ಇರ್ತಾರೆ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬಂದ್ರೆ ಆನಂದ ಪಡಿಬೇಕು ಅಂತ ಬಂದ್ವಿ, ಆದ್ರೆ ಇಲ್ಲಿ ಏನು ಈ ತರ ಶ್ರಮ ಪಡ್ತಾ ಇದೀವಿ, ಒಂಥರ ಸ್ಟ್ರೆಸ್ ಅಲ್ಲಿ ಇದೀವಿ, ಯಾವಾಗ್ಲೂ ಒಂದು ಇದ್ರಲ್ಲಿ ಇರ್ತೀವಲ್ಲ, ಡಿಸ್ಟರ್ಬೆನ್ಸ್, ಬರೀ ಅಡಚಣೆಗಳಲ್ಲೇ ಇದ್ದೀವಿ, ಇದು ಏನಕ್ಕೆ ಅಂತ ಅನ್ಕೊಳ್ತಾ ಇರ್ತಾರೆ ಅವರು. ಪ್ರಭುಪಾದರು ಜೊತೆಗಿದ್ದರಿಂದ ಮತ್ತು ಅವರ ನಿರಂತರ ಪ್ರೋತ್ಸಾಹದಿಂದ ಶಿಷ್ಯರು ಕುಗ್ಗದೆ ಜಗ್ಗದೆ ಏಕರೀತಿಯಲ್ಲಿ ಉಳಿದಿದ್ರು. ಆದ್ರೆ ಪ್ರಭುಪಾದರ ಜೊತೆಗಿದ್ದ ಇದೆಲ್ಲ ಅವ್ರ ಮನಸ್ಸಲ್ಲಿ ಬಂದಿದ್ದು ಸಹ ಅದನ್ನೆಲ್ಲ ಮೀರಿ ಅವರು ಮುಂದುವರಿತಾ ಇರ್ತಾರೆ. ಕೃಷ್ಣನಿಗಾಗಿ ಮಾಡಿದ ಸ್ವಾರ್ಥರಹಿತ ಸಮರ್ಪಣೆಯ ಅಮೃತವನ್ನು ಒಮ್ಮೆ ಸವಿದವನು ಅದಕ್ಕಿಂತ ಕಡಿಮೆಯಾದ ಯಾವುದನ್ನು ಅಂಗೀಕರಿಸುವುದಿಲ್ಲ ಎಂದು ಪ್ರಭುಪಾದರಿಗೆ ಗೊತ್ತಿತ್ತು. ಯಾವಾಗ ಕೃಷ್ಣನ ಒಂದು ಸೇವೆಯಲ್ಲಿ ಅವನ ಒಂದು ಇದಕ್ಕೆ ಬಿಡ್ತಾರೋ ಅವರು ಮತ್ತೆ ಇನ್ನೇನನ್ನು ಬೇಡೋದಿಲ್ಲ ಅನ್ನೋದು ಒಂದು ಪ್ರಭುಪಾದರಿಗೆ ಗೊತ್ತಿದೆ. ಯಾವಾಗ ಕೃಷ್ಣನ ಸೇವೆಯಲ್ಲಿ ತೊಡಗ್ತಾನೋ ಅವನು ಮತ್ತೆ ವಾಪಸ್ಸು ಭೌತಿಕ ಇದಕ್ಕೆ ಹೋಗೋದಿಲ್ಲ ಅಂತೇಳಿ ಒಂದು ಪ್ರಭುಪಾದರ ಒಂದು ನಂಬಿಕೆ ಇದೆ. ಭಕ್ತಿ ವಿನೋದ ಠಾಕೂರಂತಹ ತಮ್ಮ ಹಿಂದಿನ ಗುರುಗಳ ಮಾತುಗಳನ್ನು ನೆನಪಿಸಿ ಅವರು ತಮ್ಮ ಶಿಷ್ಯರನ್ನು ಉತ್ತೇಜಿಸುತ್ತಿದ್ದರು. ಭಕ್ತಿ ವಿನೋದ ಠಾಕೂರರು ಹೇಳಿದ್ದರು, ಭಕ್ತಿ ಸೇವೆಯ ಕಾಲದಲ್ಲಿ ಅನುಭವಿಸಿದ ಕಷ್ಟಗಳೇ ಅತ್ಯುನ್ನತ ಆನಂದವೆಂದು ನಾನು ಪರಿಗಣಿಸುತ್ತೇನೆ. ಅಂದ್ರೆ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾ ಇರ್ತಾರಂತೆ, ನಾವು ಯಾವಾಗ ನಮ್ಮ ಭಕ್ತಿ ಸೇವೆಯಲ್ಲಿ ನಾವೇನ್ ಕಷ್ಟಗಳನ್ನ ಅನುಭವಿಸ್ತೀವಲ್ಲ ಅದು ಅತ್ಯುನ್ನತವಾದ ಒಂದು ಆನಂದ ಅಂತೇಳಿ ಹೇಳ್ತಿರ್ತಾರಂತೆ. ಅದನ್ನೇ ಅವರು ತಮ್ಮ ಶಿಷ್ಯರಿಗೂ ಹೇಳ್ತಾ ಇರ್ತಾರೆ, ನಮ್ಮ ಗುರುಗಳು ಈ ತರ ಹೇಳ್ತಾ ಇದ್ರು ಅಂತೇಳಿ ಅವರಿಗೆ ನೆನಪಿಸ್ಕೊಡ್ತಾ ಇದ್ರು. ಅಂದ್ರೆ ಇಲ್ಲಿ ಎಷ್ಟು ಕಷ್ಟ ಬರ್ಲಿ ಏನ್ ಬರ್ಲಿ ನಾವು ಅದನ್ನ ಧೈರ್ಯವಾಗಿ ಅಂದ್ರೆ ಅದನ್ನ ಎದುರಿಸ್ಬೇಕು ಅಂತ ಹೇಳಿ, ಅದನ್ನ ಅಂದ್ರೆ ಶ್ರಮ ಅಂತ ತಿಳ್ಕೊಬಾರ್ದು, ಅದನ್ನೆಲ್ಲ ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಶಿಷ್ಯರಿಗೆ ಹೇಳ್ಕೊಡ್ತಾ ಇರ್ತಾರೆ. ಅದನ್ನ ತುಂಬಾ ಗುರುಗಳ ಒಂದು ಮಾತುಗಳನ್ನ ನೆನಪಿಸ್ತಾ ಇರ್ತಾರೆ ಅವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಗೀತಾ? ಟೈಮ್ ಆಯ್ತಾ ಮಾತಾಜಿ? ಅದು ಪಾಠ ಮುಗೀತು. ಇನ್ನು ನಾಳೆಯಿಂದ ಹೊಸ ಚಾಪ್ಟರ್. ಹೌದು, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ತಪ್ಪುಗಳಾಗಿದ್ದರೆ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಕೃಷ್ಣ ಕಾನ್ಶಿಯಸ್ ನ್ಯೂ ಇಯರ್ ಇದೆ. ಓಕೆ, ಎಲ್ಲರೂ ಭಾಗವತಂ ಕ್ಲಾಸಿಗೆ ಜಾಯ್ನ್ ಆಗಿ. ಎಲ್ಲರೂ ಭಾಗವತಂ ಕ್ಲಾಸಿಗೆ ಜಾಯ್ನ್ ಆಗಿ ಸಚ್ಚಿದಾನಂದ ಪ್ರಭುಗಳ ಕೊಡ್ತಾ ಇರೋ ಭಾಗವತ ಸಾರ 6 ಗಂಟೆಗೆ ಎಲ್ಲರೂ ಮಾತಾಜಿ ಲಿಂಕು ಇದೇನಾ? ಇದೇ ಲಿಂಕು.
ಆಗ್ಲಿ ಮಾತಾಜಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನಡೆದಂತ ಎಲ್ಲ ಭಕ್ತಕೋಟಿಗೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು ಹರೇ ಎಲ್ಲರಿಗೂ. ಕೃಷ್ಣ. ಎಂಡ್ ಮಾಡ್ತೇನೆ. ಅಟೆಂಡೆನ್ಸ್ ಹಾಕಿದಿರಲ್ಲ? ಹರೇ ಕೃಷ್ಣ ಮಾತಾಜಿ. ಹರೇ